ಹಾಯ್ ನಮಸ್ತೆ ವೀಕ್ಷಕರೇ, ಕಂದಾಯ ಅದಾಲತ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದ ನಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಇಂದಿನಂತೆ ಇವತ್ತು ಕೂಡ ಕಂದಾಯ ಇಲಾಖೆ ಜನಸಾಮಾನ್ಯರಿಗೆ ಕಬ್ಬಿಣದ ಕಡಲೆಕಾಯಿ ಅಂತ ಕಾಣುತ್ತೆ. ಅಂತ ಕಂದಾಯ ಇಲಾಖೆಯ ಬಗ್ಗೆ ಒಂದಷ್ಟು ಗೊಂದಲಗಳು ಕೂಡ ಜನರಲ್ಲಿ ಇದೆ. ಈ ಇಲಾಖೆ ಏನು, ಇಲಾಖೆ ಹೇಗೆ ಕೆಲಸ ಮಾಡುತ್ತೆ ಮತ್ತು ಇದರಲ್ಲಿರುವಂಥ ಒಂದಷ್ಟು ಗೊಂದಲಗಳಿಗೆ ಪರಿಹಾರ ಏನು ಅನ್ನುವಂಥ ಒಂದಷ್ಟು ವಿಚಾರವನ್ನು ಇಟ್ಟುಕೊಂಡು ನಾವು ಚರ್ಚೆಯನ್ನು ಮಾಡಬೇಕು. ನಮ್ಮೊಂದಿಗೆ ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಮಾಜಿ ತಹಶೀಲ್ದಾರ್ ಅವರು ನಮ್ಮ ಮುರಳೀಧರ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಸರ್ ನಮಸ್ತೆ. ಅದೇ ರೀತಿ ನಮ್ಮೊಂದಿಗೆ ಹಲವಾರು ಚರ್ಚೆಗಳಲ್ಲಿ ಪಾಲ್ಗೊಂಡು ಈ ರೀತಿಯ ಒಂದಷ್ಟು ಕಂದಾಯ ಸಂತ್ರಸ್ತರ ಪರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಂಥ ಮರವಂತೆ ಕೃಷ್ಣ ಹೆಬ್ಬಾರ್ ಅವರು ಕೂಡ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಸರ್, ಮೊದಲು ಮುರಳೀಧರ್ ಅವರಲ್ಲಿ ಕೇಳಬೇಕು ನಾನು, ಇಲ್ಲಿ ಹಕ್ಕುಪತ್ರ ವಿತರಣೆ ಆಗುವಂಥದ್ದು ಅಥವಾ ಜನರಿಗೆ ನಿವೇಶನವನ್ನು ಸರ್ಕಾರವೇ ಹಂಚಿಕೆ ಮಾಡುತ್ತೆ. ಇವತ್ತು ನಾವು ಬಹಳ ಪ್ರಮುಖವಾಗಿ ಅದರ ಬಗ್ಗೆ ಮಾತನಾಡಬೇಕು. 2003ರ ನಂತರ ಈ ಹಕ್ಕುಪತ್ರ ಅಥವಾ ನಿವೇಶನ ರಹಿತರ ಪಟ್ಟಿಯನ್ನು ತಯಾರಿಸುವುದು ನಿಂತು ಹೋಗಿದೆಯಾ? 2003ಕ್ಕಿಂತ ಮೊದಲು ಮಾತ್ರ ಯಾರು ಅಲ್ಲಲ್ಲಿ ಕೂತಿದ್ದಾರೆ ಅವರಿಗೆ ಮಾತ್ರ ಅದು ಮಂಜೂರಾಗತ್ತೆ, ಆನಂತರದವರಿಗೆ ಆಗೋದಿಲ್ಲ ಅನ್ನುವಂಥ ಏನಾದರೂ ಕಾಯ್ದೆ ಇದೆಯಾ? ಹೇಗೆ? ಮನೆ ನಿವೇಶನದಲ್ಲಿ ಎರಡು ರೀತಿಯಲ್ಲಿದೆ. ಮನೆ ನಿವೇಶನ ಹೇಳಿದರೆ ನಿವೇಶನ ರಹಿತರ ಪಟ್ಟಿಯನ್ನು ತಯಾರಿಸಿಕೊಂಡು ಆ ಮೂಲಕ ಸರ್ಕಾರಿ ಜಾಗೆಯನ್ನು ಗುರುತಿಸಿ ನಾವು ಸಂಬಂಧಪಟ್ಟ ಪಂಚಾಯತಿಗೆ ಮಾನದಂಡ ಏನು, ಯಾರನ್ನ ನೀವು ಫಲಾನುಭವಿಗಳನ್ನು ಆಯ್ಕೆ ಮಾಡುವಂಥ ಮಾನದಂಡ ಇರುವಂಥದ್ದು ಗ್ರಾಮ ಪಂಚಾಯತಿ, ಗ್ರಾಮ ಸಭೆಗಳಲ್ಲಿ ಆಯ್ಕೆ ಆಗ್ತಾ ಇರ್ತದೆ. ಅದರ ಆಧಾರದಲ್ಲಿ ಅಲ್ಲಿಗೆ ಆ ಗ್ರಾಮ ಪಂಚಾಯತಿಗೆ ಎಷ್ಟು ನಿವೇಶನಗಳು ಬೇಕು ಎನ್ನುವಂಥ ಅವರ ಬೇಡಿಕೆ ಇಟ್ಟಾಗ ಅರ್ಜಿಗಳು ಬಂದಿದೆ, ಅದರ ಅರ್ಜಿಗಳ ಮಾಹಿತಿಗಳೆಲ್ಲ ಅವರ ಪಂಚಾಯತ್ನಲ್ಲೇ ಇರುವಂಥದ್ದು. ನಾವು ಜಮೀನನ್ನು ಕಂದಾಯ ಇಲಾಖೆ ಇರುವಂಥದ್ದು ರಿಸರ್ವೇಷನ್ ಮಾಡಿಕೊಡುವಂಥದ್ದು, ಜಮೀನನ್ನು ಅವರಿಗೆ ಹಸ್ತಾಂತರ ಮಾಡುವಂಥದ್ದು ಮಾತ್ರ ಕಂದಾಯ ಇಲಾಖೆ ಕೆಲಸ. ಅಲ್ಲಿ ಆಶ್ರಯ ನಿವೇಶನ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೊಂದು ಹೇಳಿದರೆ, ಈಗ ಇತ್ತೀಚೆಗೆ ಸರ್ಕಾರಿ ಜಮೀನಲ್ಲೇ ಕೂತ್ಕೊಂಡು ಒತ್ತುವರಿ ಮಾಡಿ ಅನಧಿಕೃತವಾಗಿ ಕುಳಿತುಕೊಂಡಂತಹ ವ್ಯಕ್ತಿಗಳಿಗೆ ಈಗ ಇತ್ತೀಚೆಗೆ 94C ತಿದ್ದುಪಡಿ ಬಂದ ಕಾಯ್ದೆಯ ಪ್ರಕಾರ ಕಳೆದ ವರ್ಷದವರೆಗೆ ಕೊಡಲಿಕ್ಕೆ ಅವಕಾಶ ಇತ್ತು. ಅದು ಸಮಯ ವಿಸ್ತರಣೆ ಆಗ್ತಾನೇ ಇದೆ. ಅಕ್ರಮ ಸಕ್ರಮ ಅಂತ ಹೇಳ್ತಾರೆ. ಅದು 94C ತಿದ್ದುಪಡಿ. ಮೊದಲು ಹೋಗಿ ಸರ್ಕಾರಿ ಜಾಗದಲ್ಲಿ ಕೂತ್ಕೊಳ್ಳೋದು, ಆಮೇಲೆ ನಾವು ಇಷ್ಟು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೇವೆ ಅನ್ನೋದನ್ನ ವಾದ ಮಾಡಿ ಜಾಗವನ್ನು ಪಡ್ಕೊಳ್ಳುವಂಥದ್ದು. ಅದಕ್ಕೂ ಮಾನದಂಡ ಇದೆ. ಅವರಿಗೆ ಬೇರೆ ಯಾವುದೇ, ಅವರಿಗೆ ಅವರ ಕುಟುಂಬದವರಿಗೆ ಬೇರೆ ಯಾವುದೇ ಗ್ರಾಮಗಳಲ್ಲಾಗಲಿ ಆ ಗ್ರಾಮಗಳಲ್ಲಾಗಲಿ ನಿವೇಶನ ಇರಬಾರದು ಅಂತ ಇದೆ. ಆದರೆ ಅದನ್ನು ಸದುಪಯೋಗ ಮಾಡುವಂಥದ್ದು ಸಾರ್ವಜನಿಕರಿಗೆ ಬಿಟ್ಟದ್ದು. ಯಾಕೆಳಿದ್ರೆ ಅಲ್ಲಿ ದುರುಪಯೋಗಗಳೇ ಹೆಚ್ಚಾಗ್ತಾ ಇದೆ. ಅದನ್ನು ನಾವು ಕೂಡ ಗಮನಿಸಿದ್ದೇನೆ. ಯಾಕೆಳಿದ್ರೆ ಹಿಂದೆ 2000 ನಾನು ಉದಾಹರಣೆಗೆ ಹೇಳೋದಿದ್ದರೆ ಇಲ್ಲೇ ಕೆಲವಿತ್ತು, ಉಡುಪಿ ತಾಲೂಕಿನಲ್ಲಿತ್ತು. ನಾನು ಇತ್ತೀಚೆಗೆ ನಿವೃತ್ತರಾಗುವಾಗ ಮೂಡಬಿದ್ರೆಯಲ್ಲಿದ್ದೆ. ಆ ಸಂದರ್ಭದಲ್ಲಿ 2001ರಲ್ಲಿ ಆಶ್ರಯ ನಿವೇಶನವನ್ನು ಕೊಟ್ಟಿದ್ದರು. ಬಡ ಜನರಿಗೆ ಉಚಿತವಾಗಿ ಕೊಟ್ಟಂಥ ನಿವೇಶನಗಳು. ಆ ಸಂದರ್ಭ ನಾವು 2011ರಲ್ಲಿದ್ದೆ ಆ ತಾಲೂಕೆ ಮೂಡಬಿದ್ರೆಯಲ್ಲಿ. ಆ ನಿವೇಶನದ ಸ್ಥಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಇದ್ದವರೆಲ್ಲ ಬೇರೆಯವರು, ಮೂಲ ಮಂಜೂರಿದಾರಿ ಯಾರು ಇರಲಿಲ್ಲ. 100 ನಿವೇಶನ ಮಂಜೂರಾಗಿದ್ದಲ್ಲಿ ಸುಮಾರು 89 ನಿವೇಶನಗಳು ಬೇರೆಯವರ ಪಾಲಾಗಿತ್ತು. ಅಂದ್ರೆ ಅನಧಿಕೃತವಾಗಿ ಅಕ್ರಮವಾಗಿ ಪರಾಭಾರ ಮಾಡಿ ಅಗ್ರಿಮೆಂಟ್ ಮೂಲಕ ತಗೊಂಡದ್ದು. ಉಚಿತವಾಗಿ ಕೊಟ್ಟದನ್ನ ಅದಕ್ಕೆ ಮೌಲ್ಯವಾಗಿ ಕೆಲವರಿಂದ 50,000, ಕೆಲವರು 1 ಲಕ್ಷ, ಅದು ಮೂಡಬಿದ್ರೆಯಂತ ನಗರ ಪ್ರದೇಶದಲ್ಲಿ ಆ ಥರದ ಅವ್ಯವಹಾರಗಳು ನಡೆದಿತ್ತು. ಇದು ನನ್ನ ಗಮನಕ್ಕೆ ಬಂತು. ನೇರವಾಗಿ ಅವರ ಹತ್ರ ಇದ್ದಂಥ ಹಕ್ಕು ಈ ಕರಾರು ಪತ್ರವನ್ನು ತೆಗೆದುಕೊಂಡೆ. ಆ ನಂತರದಲ್ಲಿ ಇಡೀ 100 ಸೈಟ್ಗಳ ಸರ್ವೆ ಮಾಡಿದಾಗ ಅದಕ್ಕೆ ಒಂದು ನಿಯಮಾನುಸಾರ ಅವರಿಗೆ ಕಾರಣ ಕೇಳುವ ನೋಟಿಸನ್ನು ಕೊಟ್ಟು ಸುಮಾರು 69 ಸೈಟ್ಗಳನ್ನು ರದ್ದು ಮಾಡಿದ್ದೇವೆ. ಆ ಥರದಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ಈಗ ಅಕ್ರಮ ಸಕ್ರಮ ಬಂದಾಗ 31/12/2012 ಡೆಡ್ ಲೈನ್ ಕೊಟ್ಟಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿದ್ದವರಿಗೆ ಆ ಮನೆಯನ್ನು ಕಟ್ಟಿರಬೇಕು, ಆ ಕಟ್ಟಿ ಅದರಲ್ಲಿ ವಾಸ್ತವ್ಯ ಇರಬೇಕು, ಅವರಿಗೆ ಬೇರೆ ಯಾವುದೇ ನಿವೇಶನ ಇರಬಾರದು. 2012 ಪೂರ್ವದಲ್ಲಿದ್ದ, ಅದಕ್ಕಿಂತ ಮೊದಲು ಕುಳಿತಿರಬೇಕು ಅಂತ ಹೇಳಿದ್ರೆ. ಓಕೆ, ಅಂದ್ರೆ ಇದು ಫೈನಲ್, ಇನ್ನು ಯಾರಿಗೂ ಇಲ್ಲ ಈ ಅವಕಾಶ. ಹಾಗಾದ್ರೆ ಅದು ಸರ್ಕಾರದ ನಿರ್ಧಾರಕ್ಕೆ ಬಿಟ್ಟಿದೆ, ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕಾರ್ಯಾಂಗ, ನ್ಯಾಯ ಇದು ಮತ್ತು ಶಾಸಕಾಂಗ ಏನು ಮಾಡುತ್ತೆ ಅದನ್ನು ಅನುಷ್ಠಾನಗೊಳಿಸುವಂಥದ್ದು ಕಂದಾಯ ಇಲಾಖೆಯ ಕೆಲಸ. ಈಗ ಸಮಯ ಅದಕ್ಕೆ ನಿಗದಿಪಡಿಸಿದ್ರು. ಕಳೆದ ವರ್ಷ 2014ರಲ್ಲಿ ನವೆಂಬರ್ದವರೆಗೆ ಅಂತ ಕೊಟ್ಟರು, 2013ರಲ್ಲಿ ಕೊಟ್ಟರು. ಹೀಗೆ ಅದು ವಿಸ್ತರಣೆ ಆಗ್ತಾ ಇದೆ, ಈಗಲೂ ಕೊಡ್ತಾ ಇದ್ದಾರೆ. ಈಗ ಕೇವಲ ತಾತ್ಕಾಲಿಕ ಸಮಯಗಳು. ಯಾಕಂದ್ರೆ 2014-12 ನಂತರ ಭಾರತದಲ್ಲಿ ಯಾರು ಬಡವರು ಇಲ್ಲ ಹೇಳಿಲ್ಲ, ನಿವೇಶನ ರೈತರುಗಳಿಲ್ಲ.
ತುಂಬಾ ಇದ್ದಾರೆ. ತುಂಬಾ ಜನ ಇದ್ದಾರೆ. ಹಾಗಾದ್ರೆ ಅವರ ಗತಿ ಅವ್ರಿಗೆ ಅನ್ಯಾಯ ಆಗೋದಿಲ್ವಾ? ಹೌದು. ಸೊ ಆ ದೃಷ್ಟಿಯಲ್ಲಿ ಈಗ ಏನ್ ಮಾಡಿ, ಒಂದು ತಾತ್ಕಾಲಿಕ ನೆಲೆಯನ್ನು ಕೊಟ್ಟಿದ್ದಾರೆ ಈ ವರ್ಷ ಇರುವವರು ಅಂತೇಳಿ. ಇನ್ನು ಮುಂದೆ ಇನ್ನೂ ಕೂಡ ಆ ಕಾನೂನು ಎಕ್ಸ್ಟೆನ್ಷನ್ ಮಾಡಬಹುದು, ಅಥವಾ ಇನ್ನು ಹೊಸತಾಗಿ ಇನ್ನೊಂದಿಷ್ಟು ನಿವೇಶನ ರೈತರಿಗೆ ನಿವೇಶನ ಕೊಡಬಹುದು. ಮಾನ್ಯ ತಹಶೀಲ್ದಾರ್, ರಿಟೈರ್ಡ್ ತಹಶೀಲ್ದಾರ್ ಹೇಳಿದಾಗ, ನಿವೃತ್ತ ತಹಶೀಲ್ದಾರ್ ಹೇಳಿದಾಗೆ ಇದರಲ್ಲಿ 90%ಗಿಂತಲೂ ಜಾಸ್ತಿ ಮಿಸ್ಯೂಸ್ ಆಗಿದೆ. ಹೌದು. ಈಗ ಅಲೆಯೂರಂತ ಗ್ರಾಮದಲ್ಲಿ, ಪ್ರಗತಿ ನಗರದಲ್ಲಿ ಯಾರೋ ಒಂದಿಷ್ಟು ತಮಿಳರು ಎಷ್ಟೋ ಮನೆಯನ್ನು ಕಟ್ಟಿ ಬಾಡಿಗೆ ಕೊಟ್ಟಿದ್ದಾರೆ. ಓಕೆ. ತಮಿಳುನಾಡಿನಿಂದ ಬಂದು ಇಲ್ಲಿ ಅಕ್ರಮವಾಗಿ ಕೂತು ಅಕ್ರಮ ಕಟ್ಟಿ ಮನೆಯನ್ನು ಬಾಡಿಗೆ ಕೊಟ್ಟು ಮತ್ತೆ ಅಕ್ರಮ ಬಾಡಿಗೆ ಕೊಟ್ಟಿದ್ದು ಅದನ್ನ. ಓಕೆ. ಇದನ್ನು ನಾವು ಅಲ್ಲಿ ಹೋಗಿ ಸ್ಥಳಕ್ಕೆ ಪರಿಶೀಲನೆ ಮಾಡಿ ನೋಡಿದಾಗ ನನಗೆ ತುಂಬಾ ಮನೆ, ನೀವೆಲ್ಲಿಯವರು, ಇಲ್ಲಿ ನಾನು ಬಾಡಿಗೆ ಇಡಲ್ಲ, ಬಾಡಿಗೆ ಇರ್ಲಿಕ್ಕೆ ಇದು ಸರ್ಕಾರಿ ಜಾಗ ಅಲ್ಲ. ಹೌದು, ಅವ್ರು ಕೊಟ್ಟದ್ದು ನಮಗೆ, ಇವ್ರು ಕೊಟ್ಟದ್ದು ನಮಗೆ. ಸೊ ಹಾಗಾದ್ರೆ ಸರ್ಕಾರ ಕಾನೂನುಗಳನ್ನ ಇಷ್ಟು ಹೊಸ ಹೊಸ ಕಾನೂನುಗಳು ಬರ್ತದೆ, ಕಾನೂನನ್ನ ತುಲನೆ ಮಾಡಿ ಆ ಕಾನೂನನ್ನು ನುಳಿಸಿಕೊಳ್ಬಾರ್ದು ಅನ್ನೋದನ್ನ ಒಂದು ಜನಕ್ಕೆ ಕೊಟ್ಟರು ಕೂಡ ರಂಗೋಲಿ ಅಡಿಯಲ್ಲೇ ಮುಳುಗೋಳು ಬಂದಿದ್ರಿಂದ ಸರ್ಕಾರ ಕೂಡ ಏನು ಮಾಡಲಿ ಸಾಧ್ಯ ಇಲ್ಲ. ಸರ್, ಇಲ್ಲಿ ಬಸವ ಯೋಜನೆ ಅನ್ನುವಂಥ ಒಂದು ಯೋಜನೆ ಇದೆ. ಆ ಯೋಜನೆಯಲ್ಲಿ ಏನೇನು ವಿಶೇಷತೆ ಇದೆ? ಅದು ತಾಲೂಕು ಇವರದು ಗ್ರಾಮ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿಗಳ ಯೋಜನೆ. ಇಂದಿರಾ ಆವಾಸ್ ಮನೆಗಟ್ಟಿ ಕೊಡ್ಲಿಕ್ಕೆ, ಮನೆಗೆ ಅಂದ್ರೆ ಜಾಗ ಇರಬೇಕು, ಮನೆ ಕಟ್ಟೋದಿಕ್ಕೆ ಇದರಲ್ಲಿ ಇರಬೇಕು ಅಂತ ಹೇಳುವಂಥದ್ದು. ಅದ್ರ ಆದಾಯ ಮಿತಿಯನ್ನ ಈಗ ಏರಿಸಿದ್ದಾರೆ. ಅವರಿಗೆ ಮನೆ ಕಟ್ಟಲಿಕ್ಕೆ ಒಂದು ಅವಕಾಶ ಕೊಡುವಂಥ ಸರ್ಕಾರದ ನೆರವನ್ನು ಕೊಡುವಂಥದ್ದು ಅದು ಬಸವ ಯೋಜನೆ. ಅದು ಗ್ರಾಮ ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮೂಲಕ ನಡೆಯುವಂಥದ್ದು. ಎಸ್ ನಮಗೆ ಒಂದು ಕರೆ ಬಂದಿದೆ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರೇನು? ಎಸ್ ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಎಸ್, ನಮ್ಮೊಂದಿಗೆ ನಿವೃತ್ತ ತಹಶೀಲ್ದಾರ್ ಅವರಿದ್ದಾರೆ, ಮಾತಾಡಿ. ಎಸ್, ಹಲೋ, ಹೇಳಿ. ಕೇಳ್ತಾ ಇದೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ತೆ ಸರ್. ಈಗ ಬಂಟ್ವಾಳ ತಾಲೂಕಿನಲ್ಲಿ ಭೂ ಮಸೂದೆಯಲ್ಲಿ ಮಂಜೂರಾದ ಜಮೀನಿಗೆ ಆ ಸಮಿತಿ ಮಾಡಿ, ಸರ್ಕಾರ ಸಮಿತಿ ಮಾಡಿದಂತಹ ಟ್ರಿಬ್ಯುನಲ್ ಸಮಿತಿ ಇದೆಯಲ್ಲ ಸರ್, ಹೌದು, ಅಲ್ಲಿ ಮಂಜೂರಾದ ನಂತರ ನಿಗದಿತ ಹಣ ಸರ್ಕಾರಕ್ಕೆ ಪಾವತಿಯಾಗಿದೆ. ಒಂದು ವಿಷಯ. ಸರಿ. ಇದು ಫಾರ್ಮ್ ನಂಬರ್ 10 ಆಗಿದೆ. ಸರಿ. ಜಡ್ಜ್ಮೆಂಟ್ ಕಾಪಿ ಇದೆ. ಸರಿ. ಆದ್ರೂ ಆ ನಂತರ ಅದೇ ಮಂಜೂರಾದ ಸ್ಥಳ ಎಷ್ಟೋ ವರ್ಷದಿಂದ ಇದ್ದಿರುವಂತಹ ಸ್ಥಳವೂ ಹೌದು, ಅದಕ್ಕೆ ದಾಖಲೆ ಇರ್ತದೆ, ಹಿಂದಿನ ಚಿತ್ರಗಳಿರ್ತದೆ. ಆದ್ರೆ ಏನಾಗಿದೆ ಅಂದ್ರೆ ನಡುವಿನಲ್ಲಿ ಆರ್ಟಿಸಿಯನ್ನು ತಿದ್ದುಪಡಿ ಮಾಡಿ ಯಾರಿಗೋ ಒಂದು ನೋಟ್ರಿ, ಸುಳ್ಳು ನೋಟ್ರಿ ಮಾಡಿ ಬೇರೆ ಬೇರೆ ಹೆಸರಿಗೆ ಮಾಡಿದ್ದಾರೆ. ಇದು ಇಂತಹ ಒಂದು ಪ್ರಕರಣ ಆಗಿದೆ. ಸರಿ. ಅದಕ್ಕೆ ಕೆಲವು ಅರ್ಜಿ ಕೊಟ್ಟಾಯ್ತು. ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಅದನ್ನ ನೋಡಿ ಪರಾಮರ್ಶಿಸಿ VA ರಿಪೋರ್ಟ್ ಹಾಕಿದ್ದಾರೆ, ಮತ್ತೆ GT ಅವರು ಹಾಕಿದ್ದಾರೆ. ಈಗ ತಹಸೀಲ್ದಾರ್ ಅವರಿಗೆ ಅದು ಹೋಗಿದೆ. ಅದು ತುಂಬಾ ಸಮಯದಿಂದ ಅರ್ಜಿ ಕೊಡ್ತಾ ಇದ್ದೀವಿ. ವಿಷಯದನ್ನ ಆದಷ್ಟು ಬೇಗ ಪರಾಮರ್ಶಿಸಿ ಒಳ್ಳೆಯದಿತ್ತು. ಇದಕ್ಕೆ ಉತ್ತರವನ್ನು ಕೊಡ್ತಾರೆ, ಟಿವಿಯನ್ನ ನೋಡಿ. ನಿಮ್ಮ ಸರ್, ಈ ಸಮಸ್ಯೆ ಏನು ಅನ್ನೋದು ನಮಗೆ ಅರ್ಥ ಆಗಲಿಲ್ಲ. ಅಂದರೆ ಅವರಿಗೆ ಭೂ ಸುಧಾರಣಾ ಕಾಯ್ದೆಯನ್ನು ಜಮ್ಮನು ಮಂಜೂರಾಗಿದೆ ಅಂತ ಅವರು ಹೇಳುವ ಇದರಲ್ಲಿ ಕಂಡು ಬರ್ತಾ ಇದೆ. ಅವರಿಗೆ ಹಕ್ಕುಪತ್ರ ಸಿಕ್ಕಿದೆ, ಭೂ ಸುಧಾರಣೆ ಕಾಯ್ದೆಯನ್ನು ಮಂಜೂರಾದ ಆದೇಶ ಕೂಡ ಸಿಕ್ಕಿದೆ. ಅದು ಹೀಗೆ ಇರ್ತಾ ಇರುವಾಗ ಮಧ್ಯದಲ್ಲಿ ಅದರಲ್ಲಿ ಪಹಣಿಯಲ್ಲಿ ಬೇರೆಯವರ ಹೆಸರು ಬಂದಾಗಿದೆ ಅಂತ ಹೇಳುವಂಥದ್ದನ್ನು ಅವರ ಅಭಿಪ್ರಾಯ ಕೊಡ್ತಾ ಇದ್ದಾರೆ. ಅವರ ಇವರಿಗೆ ತಹಸೀಲ್ದಾರಿಗೆ ಅರ್ಜಿ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಆದರೆ ನಿಯಮಾನುಸಾರ ಮಾಡಬೇಕಾದದ್ದನ್ನು ಏನು ಹೇಳಿದರೆ, ಯಾರ್ದೋ ಮಧ್ಯದಲ್ಲಿ ಹೆಸರು ಬಂತಲ್ಲ, ಅವರ ಹೆಸರು ಹೇಗೆ ಬಂತು ಅಂತ ಹೇಳುವಂಥದ್ದಕ್ಕೆ ಖಾತಾ ಬದಲಾವಣಾ ಆದೇಶ ಅಲ್ಲಿ ಇರಬೇಕು, ಮ್ಯೂಟೇಷನ್ ಆದೇಶ ಇರಬೇಕು. ಆ ಖಾತಾ ಬದಲಾವಣಾ ಆದೇಶವನ್ನು ತೆಗೆದುಕೊಂಡು ಹೋಗಿ ಪರಿಶೀಲನೆ ಮಾಡಿ ಅದರ ಹಿನ್ನೆಲೆಯನ್ನು ನೋಡಿಕೊಂಡು ಅದರ ಮೇಲೆ ಚಾಲೆಂಜ್ ಮಾಡಲಿಕ್ಕೆ ಮೇಲ್ಮನವಿ ಪ್ರಾಧಿಕಾರ ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ. ಅವರಿಗೆ ಅವರು ಮೇಲ್ಮನವಿ ಸಲ್ಲಿಸಿದ್ರೆ ಖಂಡಿತ ಅವರಿಗೆ ನ್ಯಾಯ ಸಿಗಬಹುದು ಅಂತ ನನ್ನ ಅನಿಸಿಕೆ. ಅವರಿಗೆ ಏನು ಹೇಳಿದ್ದಾರೆ ಅದರ ಆಧಾರದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅವರ ಪ್ರಕಾರ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಥವಾ ಭೂ ನ್ಯಾಯ ಮಂಡಳಿಯಿಂದ ಅವರಿಗೆ ಸರ್ಕಾರದ ಮಂಜೂರಾಗಿರುವ ಜಾಗಗಳು, ಅದ್ರಲ್ಲಿ ಒಮ್ಮೆ RTC ಆದ ನಂತರ ಒಂದು MR ಆಗ್ಬೇಕು ಹೇಳಿ, ಆದ್ರೆ ಈ ಪ್ರತಿಯೊಂದು MR ಆಗ್ಬೇಕಾದ್ರೆ ದಾಖಲೆ ಬೇಕು, ದಸ್ತಾವೇಜು ಬೇಕು. ಈಗ ಭೂ ನ್ಯಾಯ ಮಂಡಳಿ ಆದದನ್ನ ಒಂದೇ ವಾರಸೋಕ ಪ್ರಕಾರ ಬರಬೇಕು, ಇಲ್ಲ ಕ್ರಯ ಆಗ್ಬೇಕು, ಅಲ್ಲ ಇನ್ನೇನೋ ವಿಲುನಾಮೆಂದೇನೋ ಬರ್ಬೇಕು, ಆಗ್ಬೇಕು. ಅದು ಏನು ಆಗದೆ MR ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಪಕ್ಷ ಕಣ್ಣು ತಪ್ಪಿಂದ ಆಗಿದ್ರು ಕೂಡ ಅದಕ್ಕೆ MR ಕಾಪಿ ತೆಗೆದು AC ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಬಹುದು, ಅಪೀಲ್ ಮಾಡ್ಲಿಕ್ಕೆ ಅವಕಾಶ. ಅದು ಅಲ್ಲ ಅಂತೇಳಿ ಆದ್ರೆ ಇವರು ಸರ್ಟಿಫೈಡ್ ಕಾಪಿಗಳನ್ನು ತೆಗೆದು ಅದಕ್ಕೆ ಬೇರೆ ಆದ ಈಗ ಲೋಕಾಯುಕ್ತ ತನಿಖೆ ಹಾಕಬಹುದು. ಯಾರು ತಪ್ಪು ಮಾಡಿದಾನೆ, ಯಾವ ಅಧಿಕಾರಿ ತಪ್ಪು ಮಾಡೋದ್ರ ಬಗ್ಗೆ ಕರೆಕ್ಟ್ ಆಗಿ ಪರಿಶೀಲನೆ ಸಿಗ್ತದೆ. ಅವನಿಗೆ ಪ್ರತಿ ಸಾರಿ ಯಾರೋ ಮಾಡಿದ ತಪ್ಪಿಗೆ ನಾವು AC ಕೋರ್ಟ್ ಹೋಗೋದು ನನ್ನ ದೃಷ್ಟಿಯಲ್ಲಿ ತಪ್ಪೇ ಅದು.
ಈಗ ಏನೋ ಒಬ್ಬ ಸರ್ಕಾರಿ ಆಫೀಸರ್ ತಪ್ಪು ಮಾಡ್ತಾನೆ, ಯಾರೋ ಒಬ್ಬ ತಹಶೀಲ್ದಾರ್ ಅಥವಾ ಯಾರೋ ಒಬ್ಬ ತಂಬಿ ಪರೀಕ್ಷೆ ಕೊಡುವಾಗ ತಪ್ಪು ಆಗಿರ್ಬೋದು, ಅಥವಾ ಟೈಪಿಂಗ್ ತಪ್ಪಾಗಿರ್ಬೋದು, ಅಥವಾ ಏನೋ ತಪ್ಪಾಗಿರ್ಬೋದು. ಅದಕ್ಕೆ ನಮಗೆ ಪ್ರತಿ ಸರಿ AC ಕೋರ್ಟಿಗೆ ಹೋಗಿ ನೀನು ಮಾಡಿ ತಪ್ಪಿಗೆ ನಾನು ಯಾಕೆ AC ಕೋರ್ಟಿಗೆ ಹೋಗೋದು ಕೂಡ ಸಮಾಜವೇ. ಅದಕ್ಕೆ ಏನಂತ ಹೇಳಿದ್ರೆ ಸರ್ಟಿಫಿಕೇಟ್ ಕಾಪಿ ಇದೆ, ಕೋರ್ಟಿ ಲೋಕಾಯುಕ್ತ ಹೋಗ್ಬೋದು ಅವರು. ಎಸ್, ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರೇನು? ನಾನು ತಕ್ಕಟ್ಟೆಯಿಂದ ಮಾತಾಡ್ತೇನೆ, ಗಣಪತಿ ಆಚಾರ್ ಅಂತ. ತೆಕ್ಕಡೆಯಿಂದ ಗಣಪತಿ ಆಚಾರ್ಯ ಅವರೇ ಹೇಳಿ, ತಮ್ಮ ಪ್ರಶ್ನೆ ಏನಿದೆ? ಏನಂದ್ರೆ ನಾನೊಂದು ಒಂದು ಸರ್ವೆ ನಂಬರ್ 3 ಅಂಶ ಒಬ್ಬರಿಂದ ಕರೆಕ್ಟ್ ತಗೊಂಡಿದ್ದೇನೆ. ಓಕೆ. ಅಂದ್ರೆ ಈಗ ಸರ್ವೆ ನಂಬರ್ 110ರಲ್ಲಿ 110ರಲ್ಲಿ 1 AB, 110ರಲ್ಲಿ 1 AC, ಹೀಗೆ 3 ಸರ್ವೆ ನಂಬರ್ ತಗೊಂಡಿದ್ದೇನೆ. ಅದೀಗ ಪ್ಲಾಟಿಂಗ್ ಮಾಡಿ ಒಂದೇ ಸರ್ವೆ ನಂಬರ್ ಮಾಡ್ಲಿಕ್ಕೆ ಆಗ್ತದಾ? ಒಟ್ಟುಗೂಡಿಸ್ಲಿಕ್ಕೆ ಆಗತ್ತಾ ಅಂತ ಕೇಳ್ತಾ ಇದ್ದೀರಿ? ಒಂದೇ ಸರ್ವೆ ನಂಬರ್ ಅಂದ್ರೆ 101 A ಅಂದ್ರೆ ಹೀಗೆ ತಹಶೀಲ್ದಾರ್ ಅವರೇ, ಇದು ಸಾಧ್ಯ ಇದೆಯಾ? ಅದು ಈಗ ಅವರು ಹೇಳುವ ರೀತಿಯಲ್ಲಿ ನೋಡಿದ್ರೆ 1 A 1 B C 1 C ಅಂತ ಹೇಳ್ತಾ ಇದ್ದಾರೆ. ಅದೇ ಪ್ಲಾಟಿಂಗ್ ಆಗಿದ್ದಿದ್ರೆ ಪುನಃ ಒಟ್ಟುಗೂಡಿಸಲಿಕ್ಕೆ ಬರುವುದಿಲ್ಲ. AC ಅಂತ ಹೇಳಿ ಫುಲ್ ಸಬ್ ಡಿವಿಷನ್, ಅದು ಅದೇ ಪೋರ್ಷನ್ ಅಂತ ಬರ್ತದೆ. RTCA ಕೊನೆಯಲ್ಲಿ P1 P2 ಅಂತ ಬರ್ತದೆ. ಅಂಶ ಬರ್ತಿದ್ರೆ ಮಾತ್ರ ಒಟ್ಟುಗೂಡಿಸಲಿಕ್ಕೆ ಸಾಧ್ಯ. ಈಗ ಅದು ಫುಲ್ ಪ್ಲಾಟಿಂಗ್ ಆಗಿದೆ. ಅವ್ರು ಹೇಳೋ ಪ್ರಕಾರ AC ಅಂತ ಬಂದು ಫುಲ್ ಪ್ಲಾಟಿಂಗ್ ಆಗಿದೆ, ಸಾಧ್ಯ ಇಲ್ಲ. ಎಸ್, ಇದು ಫುಲ್ ಪ್ಲಾಟಿಂಗ್ ಆಗಿದೆ. ಹೇಗೆ ಸರ್ ಇದು? ಅಂದ್ರೆ ಫುಲ್ ಅಂತ ಹೇಳಿ ನಾನು ಅದು ಪಾಲ್ ಪಟ್ಟಿಯಲ್ಲಿ ಪಾಲಾದ್ದು, ಅದು ನಾವು ಒಬ್ರ ಹತ್ರ ಒಬ್ರ ಅಣ್ಣ, ಒಬ್ರ ಹತ್ರ ತಮ್ಮ ಹತ್ರ, ಒಬ್ಬ ಅವ್ರ ಚಿಕ್ಕಪ್ಪನ ಹತ್ರ ಹೀಗೆ ತಗೊಂಡಿದ್ದೇನೆ. ಅದು ಒಂದೇ ನಂಬರ್ ಆಗ್ಬೇಕು. ನನ್ಗೆ ಇದಾಗ್ತದೆ, ಅದು ಡಾಕ್ಯುಮೆಂಟ್ ಇಟ್ಕೊಳ್ಳಿಕ್ಕೆ ತೊಂದರೆ ಆಗ್ತದೆ. ಹಾಗಾಗಿ ನಂಬರ್ ಆಗ್ಬೋದಾ ಅಂತ ಹೇಳ್ಕೊಂಡು ಕಂಪ್ಯೂಟರ್ RTC, ಇದು ಕೈ ಬರಾದ RTC, ಹಳೆ RTC ಹೇಗೆ ಇದು? ಇದು ಹಳೆ RTC ಆಗಿ ಈಗ ಕಂಪ್ಯೂಟರ್ RTC ಆಗಿದೆ. ಈಗ ಕಂಪ್ಯೂಟರ್ RTC ಅಲ್ಲಿ ಪೋರ್ಷನ್ ಅಂತ ಬರ್ತಿದ್ಯಾ? ಪೈಕಿ ಇದೆಯಾ? P ಅಂತ ಇದೆಯಾ? ಆಗೋದಿಲ್ಲ ಸರ್, ಇನ್ನಾಗೋದಿಲ್ಲ. ನಂಬರ್ ಇದೆ. ಎಸ್, ಹಾಗಾದ್ರೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಆದ್ರೂ ಕೂಡ ನಾವು ಒಂದು ಸಜೆಷನ್ ಕೊಡ್ತಾ ಇದ್ದೇನೆ. ಸರ್ವೆ ಆಫೀಸಿಗೆ ಹೋಗಿ ಅದು ಪ್ಲಾಟಿಂಗ್ ಆಗಿದೆಯಾ, 1 A 1 B 1 C ಅಂತ ಪ್ಲಾಟಿಂಗ್ ಆಗಿದ್ದಿದ್ರೆ ಮತ್ತೆ ಮಾಡ್ಲಿಕ್ಕೆ ಆಗುದಿಲ್ಲ, ಒಟ್ಟುಗೂಡಿಸ್ಲಿಕ್ಕೆ ಆಗುದಿಲ್ಲ. ಒಂದು ವೇಳೆ ಅದು ಪೈಕಿ RTC ಅಂತ ಹೇಳಿದ್ರೆ ಅದನ್ನು ಒಟ್ಟುಗೂಡಿಸ್ಲಿಕ್ಕೆ ಸಾಧ್ಯ ಇದೆ. ಎಸ್, ಇದು ಪ್ಲಾಟಿಂಗ್ ಆಗಿದ್ರೆ ಅದು ಸಾಧ್ಯ ಇಲ್ಲ. ಒಂದು ವೇಳೆ ಅದು ಪೈಕಿ RTC ಆಗಿದ್ರೆ, ಪೈಕಿ ಇದ್ರೆ ಅದರಲ್ಲಿ ಅದು ಸಾಧ್ಯ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸರ್. ಇಲ್ಲ, ಇದು ಪೈಕಿ ಆಗಿಲ್ಲ, ಇದು ಸಪರೇಟ್ ಅವ್ರಿಗೆ ಪಾಲು ಹಿಸ್ಸೆ. ಎಸ್, ಅದನ್ನ ಒಂದು ಮಾಡುವಂತ ಯಾವುದೇ ಪ್ರಾವಧಾನ್ಯತೆಗಳು ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ಅವರು ಆ ಸಮಸ್ಯೆ ಅಂದ್ರೆ ಪ್ಲಾಟಿಂಗ್ ಆಗಿದೆ, ಇನ್ನು ಅದನ್ನ ಒಂದು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. RTC ಇದ್ದಲ್ಲಿ ಅಥವಾ ಪೋರ್ಷನ್ ಅಂತ ಅಂಶದಲ್ಲಿ P ಅಂತ P1 P2 P ಅಂತ ಬರ್ತಾರೆ, ಅದನ್ನು ಮಾತ್ರ ಒಟ್ಟುಗೂಡಿಸಲು ಸಾಧ್ಯ ಉಂಟು. ಅದು ಬಿಟ್ಟು ನೀವು ಒಮ್ಮೆ ಸಬ್ ಡಿವಿಷನ್ ಆಗಿ ಫುಲ್ FMB ಅಲ್ಲಿ ಕಟ್ಟಾದ ನಂತರ ಅದನ್ನ ಕಾನೂನಲ್ಲಿ ಒಟ್ಟುಗೂಡಿಸುವ ವ್ಯವಸ್ಥೆಗಳಿಲ್ಲ. ಒಟ್ಟುಗೂಡಿಸ್ಲಿಕ್ಕೆ ಯಾಕಿಲ್ಲ ಅಂದ್ರೆ ಒಮ್ಮೆ ಅದಕ್ಕೆ FMB ಅಂತ ಮಾಡಿ FMB ಕಾಪಿ ಸಿಗ್ತದೆ ಅದಕ್ಕೆ. ಅದು RTC ಅಲ್ಲಿ ಕೂಡ ಫುಲ್ ಸಬ್ ಡಿವಿಷನ್ ಮಾಡಿರ್ತಾರೆ. ಹೇಳಿದ್ರಲ್ಲ, ಕಳೆದ ಬಾರಿಯ ಚರ್ಚೆಯಲ್ಲಿ ಬಂದಿತ್ತು ನೋಡಿ. ಹೌದು ಹೌದು ಹೌದು, ಪೋಡಿ ಆಗುವಂತದ್ದು ಅದು ಇಲ್ಲಿ ಪೋಡಿ ಆಗಿದೆ. ಇದನ್ನ ಮಾಡಿದ್ದಾರೆ. ಎಸ್, ಮಾಡಿದ್ರು ಸಮಸ್ಯೆ, ಮಾಡದಿದ್ರು ಸಮಸ್ಯೆ ಆಗುತ್ತೆ ಅನ್ನೋದು. ಎಸ್, ನಾವು ಚರ್ಚೆ ಮಾಡ್ತಾ ಇದ್ವಿ ಸರ್. ಇಲ್ಲಿ ಏನು ಹಕ್ಕುಪತ್ರಗಳನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅವರ ಅರ್ಹತೆಗಳು ಏನಿರಬೇಕು. ನಾನೀಗ ಒಬ್ಬ ನಿವೇಶನ ರಹಿತ ವ್ಯಕ್ತಿ ಇದ್ದಾನೆ, ಆತನಿಗೆ ಯಾವುದೇ ಸರ್ಕಾರದ ಬಗ್ಗೆ ಮಾಹಿತಿ ಇಲ್ಲ, ಅಥವಾ ಒಂದು ಯಾವ ರೀತಿ ಇದನ್ನ ಸಲ್ಲಿಸಬೇಕು ಅನ್ನುವಂಥದ್ದು ಈ ಒಂದು ಕಂದಾಯ ಇಲಾಖೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆತನ ಮೊದಲ ಸ್ಟೆಪ್ಸ್ ಏನಿರುತ್ತೆ? ಈಗ ಅದು ಆಶ್ರಯ ಯೋಜನೆ ಅಡಿಯಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಅಥವಾ ನಗರ ಪ್ರದೇಶದಲ್ಲಾದರೂ ಕೂಡ ಅಕ್ರಮವಾಗಿ ಕೂತ್ಕೊಂಡದಕ್ಕೆ ಆಗ 94C ಬಂತು. ಹೌದು, ಅದು ಏನೂ ಇಲ್ಲ, ತನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳುವ ಅಂಥವರ ಫಲಾನುಭವಿಗಳನ್ನು ಹುಡುಕಿಕೊಂಡು ಹೋಗಬೇಕು ಅಂತ ಹೇಳುವಂಥದ್ದು ನಮ್ಮಲ್ಲಿ ಇದೆ. ಆದರೆ ಎಷ್ಟು ಮಂದಿ ಅದರ ಪ್ರಯೋಜನ ಪಡೆದುಕೊಂಡಿದ್ದಾರೆ ಗೊತ್ತಿಲ್ಲ. ಈಗ 2003 ಅಂದ್ರೆ ಇದು ಕಂದಾಯ ಇಲಾಖೆಗೆ ನೇರ ನಿರ್ದೇಶನ ಇದೆ. ಕಂದಾಯ ಇಲಾಖೆದಲ್ಲ, ಇದು ಫಲಾನುಭವಿಗಳ ಪಟ್ಟಿಯನ್ನು ಆಯ್ಕೆ ಮಾಡುವಂತದ್ದು ಗ್ರಾಮ ಸಭೆಗಳಲ್ಲಿ, ಗ್ರಾಮ ಪಂಚಾಯತಿನ ಗ್ರಾಮ ಸಭೆಗಳಲ್ಲಿ ಈ ಮಾಹಿತಿಯನ್ನ ಆಯಾ ಇಲಾಖಾ ಅಧಿಕಾರಿಗಳು, ಈಗ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳ ಪರವಾಗಿ ಗ್ರಾಮಕರಣಿಕರು ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ಕಂದಾಯ ಇಲಾಖೆಯಿಂದ ಏನೇನು ಸೌಲಭ್ಯಗಳು ಸಿಗುತ್ತವೆ ಎನ್ನುವ ಬಗ್ಗೆ ಮಾಹಿತಿಯನ್ನು ಕೊಡುವಂತ ವ್ಯವಸ್ಥೆ ಇದೆ. ಅವರು ಹೋಗಲೇಬೇಕು ಅಂತ ಇದೆ. ಒಂದು ವೇಳೆ ಆ ಸಂದರ್ಭದಲ್ಲಿ ಅನಿವಾರ್ಯ ಸಂದರ್ಭಗಳಲ್ಲಿ ತಹಶೀಲ್ದಾರ್ ಕೂಡ ಹೋಗ್ಬೋದು, ಕಂದಾಯ ನಿರೀಕ್ಷಕರು ಕೂಡ ಹೋಗ್ತಾರೆ. ಈಗ ಬಹುಶಃ ನಾವು ನನ್ನ ವೈಯಕ್ತಿಕವಾಗಿ ನಾನು ಹೇಳಿದ್ರೆ ನಾನು ಮೂಡಬಿದ್ರೆಯಲ್ಲಿ ತಹಶೀಲ್ದಾರ್ ಹೆಚ್ಚಿನ ಗ್ರಾಮ ಸಭೆಗಳೇ ಅಲ್ಲಿ ಹೋಗ್ತಾ ಇದ್ದೆ. ಎಸ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರೇನು? ಸಿದ್ದಗಟ್ಟೆ. ತಮ್ಮ ಹೆಸರು ಹೇಳಿ ಸರ್. ನಾನು ಸಿದ್ದಗಟ್ಟೆಯಿಂದ ಅಶೋಕ್ ಆಚಾರ್ ಮಾತಾಡೋದು. ಅಶೋಕ್ ಆಚಾರ್ ಅವರೇ ಹೇಳಿ, ತಮ್ಮ ಪ್ರಶ್ನೆ ಏನಾದರೂ ಇದೆಯಾ? ಮುರಳೀಧರ, ನಮಸ್ಕಾರ. ನಮಸ್ಕಾರ.
ಹೇಳಿ ಪ್ರಶ್ನೆ ಇದೆ ಹೇಳಿ. ಎಸ್ ಹೇಳಿ, ತಮ್ಮ ಟಿವಿ ವಾಲ್ಯೂಮನ್ನು ಕಡಿಮೆ ಮಾಡ್ಕೊಳ್ಳಿ ಸ್ವಲ್ಪ. ಹಲೋ ಪ್ರಶ್ನೆ ಹೇಳಿ. ಹಲೋ ಪ್ರಶ್ನೆ ಕೇಳಿ ಸ್ವಾಮಿ. ಈಗ 2009ರಲ್ಲಿ ಒಂದು ಅಕ್ರಮ ಸಕ್ರಮ ದರಖಾಸ್ತು ಗ್ರಾಂಟ್ ಆಗಿರ್ತದೆ. ಸರಿ. ಅದರಲ್ಲಿ ಯಾವುದೇ ಕೃತಾವಳಿಗಳನ್ನು ಮಾಡಿರುವುದಿಲ್ಲ, ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟು ಅದಕ್ಕೆ ಇದು ಮಾಜರ್ ಮಾಡುವಾಗ ಯಾರ್ಯಾರದ ಹೆಸರು ಹಾಕಿ ಮಾಜರ್ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಸರಿ ದರಖಾಸ್ತು ಮಂಜೂರಾಗಿರ್ತದೆ. ಈಗ ಅದರಲ್ಲಿ ಯಾವುದೇ ಕೃತಾವಳಿಗಳನ್ನು ಮಾಡದೆ ಇದ್ದ ಪಕ್ಷದಲ್ಲಿ ಅದು ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟು ಮಾಡಿಕೊಂಡಿರುವಂತ ದರಖಾಸ್ತು. ಆದ್ದರಿಂದ ಅದನ್ನು ಈಗ ರದ್ದತಿಗೆ ಬರೆದ್ರೆ ಏನಾಗ್ತದೆ ಪರಿಣಾಮ? ತಾವು ಹೇಳಿದಾಗೆ ಈಗ ಅಕ್ರಮವಾಗಿ ಅದರಲ್ಲಿ ಏನೂ ಕೃತಾವಳಿ ಇಲ್ಲದೆ ತಪ್ಪು ಮಾಹಿತಿಯನ್ನು ಕೊಟ್ಟು ಅದನ್ನು ಪಡೆದುಕೊಂಡಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಿ. ಅದಕ್ಕೆ ಕೇವಲ ಅಕ್ರಮ ಸಕ್ರಮ ಸಮಿತಿ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯದರ್ಶಿ ತಹಸೀಲ್ದಾರ್ ಆಗಿರ್ತಾರೆ. ಒಂದು ವೇಳೆ ಅಂಥ ದುರುಪಯೋಗ ಆಗಿದೆ ಅಂತಲೇ ಕಂಡು ಬಂದಲ್ಲಿ ಅದನ್ನು ರದ್ದುಪಡಿಸಲಿಕ್ಕೆ ತಹಸೀಲ್ದಾರರು ಮತ್ತೆ ಮರುತನಿಖೆ ಮಾಡಿ ಅದನ್ನು ಅಸಿಸ್ಟೆಂಟ್ ಕಮಿಷನರಿಗೆ ಮೇಲ್ಮನವಿ ಮಾಡಿ ಅದನ್ನು ರದ್ದುಪಡಿಸಲಿಕ್ಕೆ ಅವಕಾಶ ಇದೆ. ಅಂದ್ರೆ ಈ ರೀತಿ ತಪ್ಪು ಮಾಹಿತಿಯನ್ನು ಕೊಟ್ಟು ಯಾರಿಗಾದ್ರೂ ಮಂಜೂರು ಆಗಿದ್ದ ಪಕ್ಷದಲ್ಲಿ ಹೌದು. ತಹಶೀಲ್ದಾರ್ ಅವರಿಗೆ ಅದನ್ನ ರದ್ದು ಮಾಡುವಂತ ತಹಸೀಲ್ದಾರಿಗೆಲ್ಲ ಅವರಿಗೆ ಮನವಿ ಮಾಡಬೇಕು, ಎಸಿ ಅವರಿಗೆ ತನಿಖೆಯನ್ನ ಮಾಡಿ ಮೇಲ್ಮನವಿ ಮಾಡಬೇಕು. ತಹಶೀಲ್ದಾರ್ ರಿಪೋರ್ಟ್ ಅನ್ನು ಕೊಟ್ಟು ಆ ರಿಪೋರ್ಟ್ ಪ್ರಕಾರವಾಗಿ ಅವರು ಎಸಿ ಅವರನ್ನ ಮಂಜೂರು ರದ್ದುಪಡಿಸಲಿಕ್ಕೆ ಅವಕಾಶ ಇದೆ. ಊರ್ಜಿತವಾಗಿಡಬೇಕನ್ನು ಅವರಿಗೆ ಡಿಸೈಡ್ ಬಟ್ ಅಲ್ಲಿ ಮಂಜೂರುದಾರರಿಗೂ ಕೂಡ ಒಂದು ಅವಕಾಶವನ್ನು ಕೊಡ್ತಾರೆ. ಇವರಿ ಆಪರ್ಚುನಿಟಿ ಹ್ಯಾಸ್ ಟು ಬಿ ಗಿವನ್. ಅಂದ್ರೆ ಎರಡೂ ಪಕ್ಷದವರಿಗೆ ಕೂಡ ಅಲ್ಲಿ ತಹಸೀಲ್ದಾರ್ ವರದಿ ಮಾಡ್ತಾರೆ, ಅಪೀಲ್ ಅಂತ ಮಾಡ್ತಾರೆ. ಆಗ ಎದುರುದಾರಿ ಅವನಿಗೆ ನೋಟಿಸ್ ಕೊಟ್ಟು ಮಾಡ್ತಾರೆ. ಎರಡು ಪಾರ್ಟಿಗಳಿಗೆ ನೋಟಿಸ್ ಆಗುತ್ತೆ, ಇಬ್ರು ಕೂಡ ಹೋಗಿ ಸರ್ ಅದಕ್ಕೆ ಅವಕಾಶ ಇದೆ. ವಾದವನ್ನು ಮಂಡಿಸಿ ಆ ವಾದ ಪ್ರಕಾರ ಕಡೆಗೆ ಡಿಸಿಷನ್ ತಗೊಳ್ಳುವವರು ಎಸಿ ಆಗಿತ್ತು. ಓಕೆ ಇದರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣ. ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ ವೀಕ್ಷಕರ. ವಿರಾಮದ ಬಳಿಕ ಕಂದಾಯ ಅದಾಲತ್ ಮತ್ತೆ ಮುಂದುವರಿಯುತ್ತೆ. ವಿರಾಮದ ಬಳಿಕ ಕಂದಾಯ ಅದಾಲತ್ನಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ಕಂದಾಯ ಇಲಾಖೆಯ ಒಂದಷ್ಟು ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರೋಪಾಯಗಳು ಏನು ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಬನ್ನಿ, ಮತ್ತೊಬ್ಬರು ಕರೆಯನ್ನು ಮಾಡಿದ್ದಾರೆ. ಹಲೋ, ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರೇನು? ನಮ್ಮ ಹೆಸರು ಚಂದ್ರಕಾಂತ್ ಅಂತ ಹೇಳಿ. ಎಸ್ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಪುತ್ತೂರಿಂದ ಮಾತಾಡ್ತಾ ಇದ್ದೇನೆ. ಎಸ್ ಹೇಳಿ, ನಮ್ಮೊಂದಿಗೆ ರಿಟೈರ್ಡ್ ತಹಶೀಲ್ದಾರ್ ಅವರಿದ್ದಾರೆ. ಹೇಳಿ, ನಿಮ್ಮ ಪ್ರಶ್ನೆಗಳೇನಾದ್ರೂ ಇದೆಯಾ ಸರ್? ನೋಡಿ, ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ, ನಮ್ಮ ಸರ್ವೆ ನಂಬರದಲ್ಲಿ 2.76 ಫುಲ್ಲು ವಿಸ್ತೀರ್ಣ ಇದೆ. ಓಕೆ, ಏನಿದೆ ಅಂದ್ರೆ ಫುಲ್ ವಿಸ್ತೀರ್ಣ 2 ವಿಸ್ತೀರ್ಣ. ಓಕೆ ಎಕರೆ 76 ಸೆನ್ಸ್ ಇದೆ. ಓಕೆ. ಅದರಲ್ಲಿ ನಮ್ಗೆ ಸಾಧಾರಣ 1964ರಲ್ಲಿ 14 ಸೆನ್ಸ್ ಅಂತ ಹೇಳಿ ಕೊಟ್ರು. ಓಕೆ. ಅದ್ರಲ್ಲಿ ಏನಾಗಿದೆ ಅಂದ್ರೆ ನಮ್ಗೆ ವಿಸ್ತೀರ್ಣ ನಮ್ಮ ಲಿಂಕ್ಸ್ ಹಾಕಿದ ಪ್ರಕಾರ 27 ಸೆನ್ಸ್ ಉಂಟು. ಓಕೆ. ಜಾಗ ಫ್ಲಾಟಿಂಗ್ ಆಗಿದೆ. ಓಕೆ. ಅದರ ಒರಿಜಿನಲ್ ಓನರ್ ಈಗ ಇದ್ದಾರೆ. ಈಗ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ನಿಮ್ಮಲ್ಲಿ RTC ಅಥವಾ ನಿಮ್ಮ ದಾಖಲೆ ಪತ್ರಗಳಿರುವಂತ 14 ಸೆನ್ಸ್ಗೆ ನಿಮ್ಮ ವಶದಲ್ಲಿ ಈಗ 24 ಸೆನ್ಸ್ ಇದೆ ಅಂತ ಹೇಳ್ತಾ ಇದ್ದೀರಿ. 27 ಸೆನ್ಸ್ ಅನುಭೋಗದಲ್ಲಿ ಇದೆ. ಓಕೆ, ಸರಿ. ಈಗ ನಮ್ಮ ಓನರ್ ಏನು, ನಮ್ಮ ಆಕ್ಚುಲ್ ಅದರ 2.76 ಫುಲ್ ಓನರ್ ಒಬ್ರು ಇದ್ದಾರೆ. ಓಕೆ. ಅವ್ರು ಏನ್ ಹೇಳ್ತಾ ಇದ್ದಾರೆ, ನಮ್ಮದು ಲಾಸ್ಟ್ ಒಂದು ಪ್ಲಾಟ್ ಕೊಟ್ಟದ್ದು ಕಡೆಯದಾಗಿ, ಅದರಲ್ಲಿ ನಮ್ಗೆ ವಿಸ್ತೀರ್ಣ ಅನುಭೋಗದ ಪ್ರಕಾರ ಲಿಂಕ್ಸ್ ಎಲ್ಲ ಹಾಕಿ ಕೊಟ್ಟ ಪ್ರಕಾರ 27 ಸೆನ್ಸ್ ಇದೆ. ಈಗ ಅದನ್ನ ನಮ್ಗೆ ಓನರ್ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅದನ್ನ ಅಪೀಲ್ ಮಾಡಿ ಬೇಕಾದ್ರೆ ಅದನ್ನ ಅವರ ಹೆಸರಿಗೆ ಮಾಡಿ ಬೇಕಾದ್ರೆ ನಮ್ಮ ಹೆಸರಿಗೆ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಯಾವ ಪ್ರೊಸೀಜರ್ ಅಲ್ಲಿ ಮಾಡಬೇಕು ಅಂತ ಹೇಳಿ. ಅದು ಖಾಸಗಿ ಜಮೀನಾಗಿರೋದ್ರಿಂದ ಓನರ್ ಹತ್ರ ಕ್ರಯ ಮಾಡಿಕೊಂಡ್ರೆ ಆಯ್ತು ಅಷ್ಟೇ. ಮಾಡಿಸಿಕೊಳ್ಳಿ. ಖಾಸಗಿ ಜಮೀನಾದ ಕಾರಣದಿಂದಾಗಿ ಅಳತೆ ಮಾಡಿಸಿಕೊಂಡು ಅದರ ಮಾಲೀಕರ ಹತ್ರ ಒಂದು ಕ್ರಯ ಮಾಡಿಸಿಕೊಳ್ಳಬಹುದು ಅಥವಾ ಆ ರೀತಿಯ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಬಹುದು. ಅಲ್ಲಿ ಏನಾದರೂ ಆ ಸರ್ವೆ ಇದಕ್ಕೂ ವಿಸ್ತೀರ್ಣಕ್ಕೂ ವ್ಯತ್ಯಾಸ ಇದ್ರೆ ತಿದ್ದುಪಡಿಗೆ ಅಲ್ಲಿ ಅವಕಾಶ ಇದೆ, ತಿದ್ದುಪಡಿಗೆ ಕೂಡ ಅವಕಾಶ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಡಿಪಾರ್ಟ್ಮೆಂಟ್ ಅಲ್ಲಿ ಆಕಾರ ಬಂದ್ ಹೇಳಿ ಪೇಪರ್ ಇದೆ, ಆಕಾರ ಬಂದ್ ಅಂತೇಳಿ. ಆಕಾರ ಬಂದ ಕಾಪಿಯನ್ನು ತೆಗೆದ್ರೆ ಆಕಾರ ಬಂದಲ್ಲಿ ಆ 2 ಎಕರೆ 64 ಸೆಂಟ್ಸ್ ಏನಾಯ್ತಲ್ಲ, ಅದು ಎಲ್ಲೆಲ್ಲಿ ಹೋಗಿ ಎಷ್ಟೆಷ್ಟೇ ಪಾಲಾಗಿದೆ ಹೇಳಿ ಬರ್ತದೆ. ಯಾಕಂದ್ರೆ ಮೊದಲಿನ ಕಾಲದಲ್ಲಿ ಇತ್ತಂದ್ರೆ ಬ್ರಿಟಿಷ್ ಲಿಂಕ್ಸಿಗೂ ನಮ್ಮ ಲಿಂಕ್ಸ್ ಡಿಫರೆನ್ಸ್ ಇದೆ ಸ್ವಲ್ಪ. ಎಲ್ಲಾ ಕಡೆ ಅಳತೆಯಲ್ಲಿ ಎಷ್ಟೋ ಜಾಗಗಳು ಇವತ್ತು ಸರಿಸುಮಾರು ಅಂತ ಆಗ ಬರೆದಿದ್ದಾರೆ ವಿನಃ ಸರಿಯಾದ ಅಳತೆಯನ್ನು ಕೆಲವಲ್ಲಿ ಒಂದು ಲಿಂಕ್ 2
ಮಾಡ್ಲಿಕ್ಕೆ ಡಿಫರೆನ್ಸ್ ಇರ್ಬೋದು. Okay. ಹಾಗಿರ್ಬೋದು. ಈಗ ಆಕಾರ ಬಂದಲ್ಲಿ ತೆಗೆದ್ರೆ 2 ಎಕರೆ 64 ಸೆಂಟ್ಸ್ ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ಹೋಗಿದೆ, ರಸ್ತೆಗೆ ಎಷ್ಟು ಹೋಗಿದೆ ಕರೆಕ್ಟ್ ಆಗಿ ಸಿಗ್ತದೆ. ಅದಕ್ಕೆ ಸರಿಯಾದ ಆರ್ಟಿಸಿ ಕಂಪ್ಯೂಟರ್ಸ್ ಆರ್ಟಿಸಿ ತೆಗೆದ್ರೆ ಒಂದು ಪಕ್ಷ ಆಕಾರ ಬಂದಲ್ಲಿ ಜಾಸ್ತಿ ಇದ್ದು ಯಾರ ಹೆಸರುಗಳ ಆರ್ಟಿಸಿ ಅದು ಆಗದಿದ್ದಲ್ಲಿ ಮಾತ್ರ ಇದನ್ನು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗ್ತದೆ. ಒಂದು ಪಕ್ಷ ಆಕಾರ ಬಂದಲ್ಲಿ ಅದಕ್ಕೆ ಟ್ಯಾಲಿ ಆಯ್ತು ಹೇಳಿದ್ರೆ RRT ಅಂತ ಟ್ಯಾಲಿ ಆಯ್ತು ಹೇಳಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಸ್ ಸರ್, ಮತ್ತೆ ಅಲ್ಲಿ ಈಗ ಆಕಾರ ಬಂಧವನ್ನ ತೆಗೆದು ಅದನ್ನ ಏನಾದರೂ ಚೆಕ್ ಮಾಡಿದೀರಾ ನೀವು? ನಮ್ಮ ಆಕಾರ ಬಂದಿನಲ್ಲಿ ಪ್ಲಾಟಿಂಗ್ ಆದ ನಮ್ಮ ಅನುಭೋಗದ ಜಾಗ ಫುಲ್ ಆಗಿ ಪ್ಲಾಟಿಂಗ್ ಆಗಿದೆ. ಹಾಗಾದ್ರೆ ಇವರಿಗೆ ಸಾಧ್ಯತೆ ಇದೆ. 7 ಸೆನ್ಸ್ ಅಂತ ಕ್ಲಿಯರ್ ಮೆನ್ಷನ್ ಮಾಡಿದ್ದಾರೆ. ಅಲ್ಲ, ಇವರ ಅನುಭವದಲ್ಲಿ ಬಂಧುವಿಗೆ ಮತ್ತೆ ನಾವು ತಗೊಂಡ ವಿಸ್ತೀರ್ಣ ಅಂದ್ರೆ ನಮ್ಮ ಸುತ್ತಳತೆ ಹಾಕಿದಂತ ಈ ಲಿಂಕ್ ಹಾಕಿ ಕೊಟ್ಟದಕ್ಕೆ ಕಂಪ್ಲೀಟ್ಲಿ ಟ್ಯಾಲಿ ಆಗ್ತದೆ. ಆದರೆ ಅಲ್ಲಿ ಓನರ್ ಹೆಸರಿನಲ್ಲಿ RTC ಇಲ್ಲ. ಆಕ್ಚುಯಲ್ ಓನರ್ ಹೆಸರಲ್ಲಿ RTC ಇಲ್ಲ. ಇಲ್ಲಿ ನಮ್ಮ ಅನುಭೋಗದ ಪ್ರಕಾರ ಅವರು ಲಿಂಕ್ ಹಾಕಿ ಕೊಟ್ಟ ಪ್ರಕಾರ ಇದು ನಮ್ಮ ಇದರಲ್ಲಿ 27 ಸೆನ್ಸ್ ಇದೆ. ಇದನ್ನು ಹೇಗೆ ಸರಿ ಮಾಡುವಂತದ್ದು ಅಂತ ಹೇಳಿ ನಮ್ಮ ಪ್ಲಾಟಿಂಗ್ ಅನ್ನು ಮಾತ್ರ ನಾವು ಸರಿ ಮಾಡಿಕೊಳ್ಳಿಕ್ಕೆ ಆಗ್ತದಾ ಅಥವಾ ನಾವು ಫುಲ್ 276 ಇದು ಮಾಡ್ಬೇಕಾ? ಮತ್ತೆ ಸರ್ವೆ ಬೇರೆ ಒಂದು ನಾವು ಸರ್ವೆ ಮಾಡಿದೆವು. ಮಾಡುವಾಗ ಬೇರೆಯವರದ್ದು ಅಲ್ಲಿ ಕಮ್ಮಿ ಕಾಣ್ತಾ ಉಂಟು, ಆದ್ರೆ ಅವರಿಗೆ ಅವರದ್ದು ಕಮ್ಮಿ, ಅವರ ಆರ್ಟಿಸಿಯನ್ನು ಕಮ್ಮಿ ಮಾಡ್ಲಿಕ್ಕೆ ಅವರು ಒಪ್ಪಿಕೊಳ್ತಾ ಇಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೋದು ಸರ್? ಈಗ ಏನ್ ಮಾಡ್ಬೋದು ಇವರು? ಈಗ ಅವರ ಅಳತೆ ಮಾಡಿಸಿಕೊಂಡು ಇವರ ಸ್ವಾಧೀನದಲ್ಲಿ ಇರಬಹುದು, ಆದ್ರೆ ಇನ್ನೊಬ್ಬರಿಗೆ ಡಾಕ್ಯುಮೆಂಟ್ ಮಾಡಿ ಕೊಟ್ಟಿದ್ದಿದ್ರೆ ಇವರ ಪೊಸಿಷನ್ ಅಲ್ಲಿ ಇವರು ಒತ್ತುವರಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟೇ. ಅದಕ್ಕೆ ಈಗ ಅವರ ಪೊಸಿಷನ್ ಅಲ್ಲಿ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರೇ ಹೇಳಿದ ಪ್ರಕಾರ ಕಡಿಮೆ ಇದೆ, ಅವರಿಗೆ 10 ಸೆನ್ಸ್ ಕೊಟ್ಟಿದ್ದಾರೆ, ಅವರ ಸ್ವಾಧೀನ 5 ಸೆನ್ಸ್ ಇರ್ಬೋದು. ಮಾರಾಟ ಮಾಡುವಾಗ 10 ಸೆನ್ಸ್ ಕೊಟ್ಟಿರ್ಬೋದು, ಆದ್ರೆ 13 ಸೆನ್ಸಿನ ವ್ಯತ್ಯಾಸ ಇದೆ ಇಲ್ಲಿ. ಆ ಗ್ರೌಂಡ್ ಅಲ್ಲಿ ಅವರಿಗೆ 5 ಸೆನ್ಸ್ ಸಿಕ್ಕಿರ್ಬೋದು. ಆದ್ರೆ ಅದರ ಅರ್ಥ ಏನ್ ಹೇಳಿದ್ರೆ ಇವರ ಪೊಸಿಷನ್ ಅಲ್ಲಿ ಅವರ ಜಾಗ ಇರಬಹುದು ಅಂತ ತಿಳ್ಕೊಂಡು ಆಕಾರ ಬಂದ ಅಂತ ಹೇಳಿದ್ರು. ಆಕಾರ ಬಂದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆಕಾರ ಬಂದ ಅಲ್ಲ, ಇವರಿಗೆ ಈಗ ಆಪ್ಷನ್ ಇಲ್ವಾ? ಅಂದ್ರೆ ಇವ್ರು ಹೇಳ್ತಾ ಇದ್ದಾರೆ ನಮ್ಮ ಈಗ ನಮ್ಮ ಅನುಭೋಗದಲ್ಲಿರುವಂತಹ ಭೂಮಿಯನ್ನ ಅದಕ್ಕೆ ಬೇಕಾಗುವ ದಾಖಲೆಯನ್ನ ನಾವು ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮಾಡಿಸ್ಕೊಳ್ಳೋದಿದ್ರೆ ಪಕ್ಕದವರದ ಜಾಗದಲ್ಲಿ ಕಡಿಮೆ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. BRTC ಲ್ಯಾಂಡ್ ಇದ್ರೆ ಮಾತ್ರ RTC ಮಾಡ್ಕೊಳ್ಬೋದು ವಿನಃ BRTC ಅಲ್ಲ. ಇವ್ರು ಹೇಳಿದಾಗ RTC ಎಕ್ಸ್ಟೆಂಟ್ ಇದೆ. ಇವರಿಗೆ ಇವರ ಎನ್ಕ್ರೋಚರ್ಮೆಂಟ್ ಅಲ್ಲಿ ಇರುವಂತಹ ಪ್ರಾಪರ್ಟಿಯ ಎಕ್ಸ್ಟೆಂಟ್ ಜಾಗ ಜಾಸ್ತಿ ಏನಿದೆ ಅದು ಅವರ ಹೆಸರು RTC ಇರೋದ್ರಿಂದ ಜಾಗ ಅವರದೇ ಆಗ್ತದೆ, ಇವರದೇ ಆಗುದಿಲ್ಲಲ್ಲ. ಈಗ ಉದಾಹರಣೆಗೆ ನಾನು 25 ಸೆನ್ಸ್ ಜಾಗ, ನಾನು 15 ಸೆನ್ಸ್ ಜಾಗ ತಗೊಂಡಿದ್ದೇನೆ. ನನ್ನ ಅನುಭವದಲ್ಲಿ ನಿಮಗೆ 10 ಸೆನ್ಸ್ ಇದೆ, ಆದ್ರೆ ನಿಮ್ಮ ಅನುಭವದಲ್ಲಿ ಏನು ಸಮಸ್ಯೆ ಆಗಿದೆ ಇಲ್ಲಿ. RTC ಮಾಡುವಾಗಲೂ ವ್ಯತ್ಯಾಸಗಳಾಗಿರ್ಬೋದು. RTC 10 ಸೆನ್ಸ್ ಅಂತಲೇ ನಿಮ್ಮ ದಾಖಲೆ ಪ್ರಕಾರ 10 ಸೆನ್ಸ್ ಇದೆ, ನನಗೆ 15 ಸೆನ್ಸ್ ಇದೆ. ನನ್ನ ಅನುಭವದಲ್ಲಿ ನಿಮ್ಮ 5 ಸೆನ್ಸ್ ಸೇರಿ 20 ಸೆನ್ಸ್ ಇದೆ, ಹಾಗಿರ್ಬೋದು. ಈ ರೀತಿಯ ಒಂದಷ್ಟು ವ್ಯತ್ಯಾಸಗಳಾಗಿರಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಲ್ಲ, ಅವ್ರು ಹೇಳೋ ಪ್ರಕಾರ ಹಾಗೆ. ಮತ್ತೊಂದು ಕರೆ ಬಂದಿದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಎಸ್, ನಿಮ್ಮ ಟಿವಿ ವಾಲ್ಯೂಮನ್ನ ಕಡಿಮೆ ಮಾಡ್ಕೊಳ್ಳಿ ಸರ್. ಸರಿ, ಹೇಳಿ ಸರ್, ಏನ್ ಪ್ರಶ್ನೆ ಇದೆ? ನೋಡಿ, 1994ರಲ್ಲಿ ಒಂದು ನಿವೇಶನ ಹೇರೂರು ಗ್ರಾಮದಲ್ಲಿ ನಮ್ಗೆ ಮಂಜೂರಾಗಿತ್ತು. ಜಯರಾಮ ನೀರು, ಸರ್ವೆ ನಂಬರ್ 106. ಇದುವರೆಗೆ ನಮ್ಗೆ ಆ ಜಾಗ ಹೇರೂರು ಗ್ರಾಮದಲ್ಲಿ ಇದು ಹೇಗೆ ಮಂಜೂರಾಯಿತು? ಅಂದ್ರೆ ಸರ್ಕಾರದ ಭೂನ್ಯಾಯ ಮಂಡಳಿಯಿಂದ ಮಂಜೂರಾಯ್ತಾ? ಹೇಗೆ? ರೆಕಾರ್ಡ್ ಆಫ್ ರೈಟ್ಸ್ ಎಲ್ಲ ಉಂಟು. ಅದು RTC ಎಲ್ಲ ರೀತಿಯ ದಾಖಲೆ ಪತ್ರ ಇದೆ. ನಾವು ತುಂಬಾ ಅಲ್ದಲ್ದು ಸಾಕಾಗಿದೆ. DC ಅವರಿಗೆ ಲೆಟರ್ ಹಾಕಿದ್ದೇವೆ, ತಹಶೀಲ್ದಾರ್ ಹತ್ರ ಬಂದಿದ್ದೇವೆ. ಆ ಜಾಗವನ್ನು ಇವರು ತೋರಿಸ್ತಾ ಇಲ್ಲ ಇಲ್ಲಿ. ಕೆಲವರ ಪ್ರಕಾರ ಬೇರೆಯವರಿಗೆ ಅದನ್ನು ಕೊಟ್ಟಿದ್ದಾರೆ ಅಂತ ಒಂದು ರೀತಿ ಉಂಟು. ನಮ್ಗೆ ಅವರು ತೋರಿಸ್ಬೇಕಲ್ಲ. ಇದುವರೆಗೆ ಯಾವ ರೀತಿ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅವರು. 1990 ನಾವು ಬಂದ್ಬೇಕಾದ್ರೆ ವೈಯಕ್ತಿಕವಾಗಿ ಮಾತಾಡ್ತಿ ಏನಾರು ಒಂದು ತೀರ್ಮಾನ ಕೈಗೊಳ್ಳುವುದು. 1994ರಲ್ಲಿ ಮಂಜೂರಾಗಿದೆ ಅಂತ ಹೇಳ್ತಾ ಇದ್ದಾರೆ. 106 ಎಲ್ಲ ರೀತಿಯ ದಾಖಲೆ ಪತ್ರಗಳಿವೆ. ಅವರೇ ಹೇಳಿದ ಪ್ರಕಾರ 1994ರಲ್ಲಿ ಈಗ 2000 ಮಂಜೂರಾಗಿದೆ, ಜಾಗ ಎಲ್ಲಿ ಅಂತ ಗೊತ್ತಿಲ್ಲ, ಜಾಗ ಎಲ್ಲಿ ಅಂತ ತೋರಿಸಲಿಲ್ಲ ಅಂತ ಹೇಳುವಂಥದ್ದು. ಬಹುಶಃ 1994ರಲ್ಲಿ ಮಂಜೂರಾಗಿ ಇಷ್ಟು ವರ್ಷದ ನಂತರ ಈಗ ಅವರು ಕೇಳ್ತಾ ಇದ್ದಾರೆ. ಬಹುಶಃ ಅವರು ಅಲ್ದಿದ್ದಾರೆ ಅಂತ ಹೇಳುವಂಥದ್ದು ಕೂಡ ಅದನ್ನು ಹೇಳ್ತಾ ಇದ್ದಾರೆ. 94, 95, 92 ವರ್ಷದ ಒಳಗೆ ಅವರಿಗೆ ಮನೆ ಕಟ್ಟಬೇಕು ಅಂತಲೇ ಅಲ್ಲಿ ಶರ್ತ ಇದೆ. ಆ ಹೊತ್ತಿಗೆ ಅಲ್ಲಿ ಜಾಗವನ್ನು ಕೇಳಬೇಕಾಗಿತ್ತು, ತೋರಿಸಿಕೊಡ್ಬೇಕಾಗಿದ್ದು ಕಂದಾಯ ಇಲಾಖೆಯ ಕೆಲಸವೇ. ಖಂಡಿತ ಅದನ್ನು ತೋರಿಸಬೇಕಾಗಿತ್ತು. ಬಹುಶಃ ಕೆಲವೊಮ್ಮೆ ಏನಾಗಿದೆ ಹೇಳಿದ್ರೆ, ನಾನು ಕಂಡುಕೊಂಡ ಹಾಗೆ ಆಗ ಈ ಕಾರ್ಯಕ್ರಮದ ಸರ್ಕಾರದ ಒಂದು ಕಾರ್ಯಕ್ರಮ ಕೊಡತ್ತೆ, ಇಷ್ಟು ಅಂತ ಹಕ್ಕುಪತ್ರ ವಿತರಣೆ ಮಾಡಿ ಹೋಗ್ಬಿಡ್ತಾರೆ.
ಇಲ್ಲಿ ಜಾಗ ಇಲ್ಲ, ಏನಿಲ್ಲ. ಜಾಗ ಕೆಲವು ಕಡೆ ಇದೆ, ಕೆಲವು ಕಡೆ ಇಲ್ಲದೆ ಇರುವಂತದ್ದನ್ನು ಹಕ್ಕುಪತ್ರ ಒಟ್ಟು ವಿಸ್ತೀರ್ಣಕ್ಕೆ ಕೊಟ್ಟಿರ್ತಾರೆ. ಎಸ್, ಈ ಮುಖ್ಯಮಂತ್ರಿಗಳೆಲ್ಲ ನಮ್ಮ ಊರಿಗೆ ಬಂದಾಗ ಅವರನ್ನ ಒಂದಷ್ಟು ಹಕ್ಕುಪತ್ರವನ್ನು ವಿತರಣೆ ಮಾಡಿಸೋದು ಸುಮ್ಮನೆ ಬೋಗಸ್. ಅದು ಖಂಡಿತ ಅದಾಗಿದೆ. ಕೆಲವು ಜಾಗಗಳಲ್ಲಿ ಸರ್ವೆ ಮಾಡುವಾಗ ಏರು ತಗ್ಗುಗಳಿರ್ತದೆ. ಹೌದು. ಅಳತೆ ಮಾಡುವಾಗ ಅದು ಏರು ತಗ್ಗಿರುವಾಗ ಜಾಸ್ತಿ ಎಕ್ಸ್ಟೆನ್ಷನ್ ಬರ್ತದೆ. ಈಗ ಸಣ್ಣ ಟೆಕ್ನಿಕಲ್ ಮಾಡ್ತೀವಿ, ನೀವು ಒಂದು ಜಾಗವನ್ನು ಅಳತೆ ಮಾಡುವಾಗ ಜಾಗ ಏರು ತಗ್ಗಿದ್ರೆ ಅದನ್ನ ಮಟ್ಟ ಮಾಡಿದವಾಗ ಜಾಗ ವಿಸ್ತೀರ್ಣ ಕಮ್ಮಿ ಆಗ್ತದೆ, ಲಿಂಕ್ಗಳು ಕಮ್ಮಿ ಆಗ್ತದೆ, ಆಗ ಜಾಗ ಇರುವುದಿಲ್ಲ. ನೀವು ಮೊದಲು ಅಳತೆ ಮಾಡುವಾಗ ಜಾಗ ಇಲ್ಲದ್ರೆ ಎಷ್ಟೋ ವಿಷಯಗಳು ನನ್ನ ಗಮನಕ್ಕೆ ಬಂದಿದೆ. ನಾನು ಎಷ್ಟು ಸರ್ವೆಗಳನ್ನು ಮಾಡಿದ್ದೇನೆ. ಸರ್ವೆ ಮಾಡುವಾಗ ಲೆವೆಲ್ ಮಾಡಬೇಕಾದ ಮೊದಲು ಜಾಗ ಜಾಸ್ತಿ ಇತ್ತು, ಅಥವಾ ನಾವು ತಗೊಂಡು ಒಂದೇ ಎಕರೆ ಬರ್ತಿತ್ತು. ಅದನ್ನು ನಾಳೆ JCB ತಂದು 1 ಎಕರೆ ಲೆವೆಲ್ ಮಾಡುವಾಗ ನಮ್ಗೆ 85 ಸೆಂಟ್ಸ್ 90 ಸೆಂಟ್ಸ್ ಸಿಕ್ಕಿದ್ದು ಎಷ್ಟೋ ಉಂಟು ಸಮಸ್ಯೆಗಳು. ಅದಕ್ಕೆ ಅವ್ರು ಹೇಳುವಂತ ಜಾಗ ಅವನಿಗೆ 94ನೇ ಇಸ್ವಿಯಲ್ಲಿ ಗ್ರಾಂಟ್ ಆದ ಜಾಗ ಇವತ್ತು ಲೆವೆಲ್ ಮಾಡುವಾಗ ಇಲ್ಲದೆ ಇರಲೂಬಹುದು, ಸಾಧ್ಯತೆಗಳಿದೆ. ಅದನ್ನ ಹೇಗಂದ್ರೆ ಅದಕ್ಕೆ ನೋಡಿ, ಒಂದು ರೆವಿನ್ಯೂ ಅಂದ್ರೆ ನಿಮ್ಮ ಮೊದಲೇ ನಾವು ಫಸ್ಟ್ ಹೇರೂರು, ವಾರಂಬಳ್ಳಿ ಅಥವಾ ಈ ಒಂದು ಬ್ರಹ್ಮಾವರ ಭಾಗದಲ್ಲಿ ಈ ರೀತಿಯ ನೂರಾರು ಸಮಸ್ಯೆಗಳಿದೆ. ಒಂದು 60ರಿಂದ 70 ಈ ರೀತಿಯ ಹಕ್ಕುಪತ್ರಗಳಿವೆ, ಆದ್ರೆ ಜಾಗ ಎಲ್ಲಿ ಅಂತಲೇ ಗೊತ್ತಿಲ್ಲ ಅವರಿಗೆ. ಪಾಪ ಈ ರೀತಿಯ ಸಮಸ್ಯೆ ಆ ಭಾಗದಲ್ಲಿ ತುಂಬಾ ಕಾಣ್ತಾ ಇದೆ. ಆ ತರದ್ದು ಇದೆ. ಹಕ್ಕುಪತ್ರ ಕೊಟ್ಟು ಅಲ್ಲಿ ಆಕ್ಯುಪೈ ಮಾಡದೇ ಇದ್ದಂಥದ್ದು ಇದೆ. ಅದು ಬೇರೆಯವರಿಗೆ ಅತಿಕ್ರಮಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅವಕಾಶ ಇದು ಇದೆ. ಕಂದಾಯ ವಿಷಯ ಅಂತ ಹೇಳೋದು ಕಡಲೆ. ಎಸ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರೇನು? ರಮೇಶ್ ಅಂತ ಉಡುಪಿಯಿಂದ. ಎಸ್, ರಮೇಶ್ ಅವರೇ ಹೇಳಿ, ಏನಾದ್ರು ಪ್ರಶ್ನೆಗಳಿತ್ತಾ? ಎಂತ ಗೊತ್ತಂತ, ಇದು ಕಂದಾಯ ಇಲಾಖೆಯನ್ನ ಮಾಹಿತಿ ಆದ್ರೆ ಏನ್ ಕೆಲಸ ಎಲ್ಲ ಆಗ್ತದೆ ಅದನ್ನ ತೆಗಿಬೋದಂತ ಅಷ್ಟೇ. ಕಂದಾಯ ಇಲಾಖೆ ಮಾಹಿತಿ ಹಕ್ಕಿನ ವ್ಯಾಪ್ತಿಗೆ ಬರುತ್ತಾ ಅಂತ ಅವ್ರು ಕೇಳ್ತಾರೆ. ಎಸ್, ಖಂಡಿತ ಬರುತ್ತೆ. ಯಾವುದೇ ಮಾಹಿತಿಯನ್ನು ಕೂಡ ಪಡಿಬಹುದು ಮಾಹಿತಿ ಹಕ್ಕಿನ RTI ಅರ್ಜಿಯನ್ನು ಹಾಕಬಹುದು. RTI ನಮೂನೆ ಸಿಗತ್ತೆ, ಅರ್ಜಿಯ ನಮೂನೆ ಸಿಗತ್ತೆ. ಅದರಲ್ಲಿ ಯಾರು ಮಾಹಿತಿಯನ್ನ ಕೇಳ್ತಾ ಇದ್ದಾರೆ, ಅವರ ಹೆಸರು ಮತ್ತು ಯಾವ ಇಲಾಖೆಯಿಂದ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ ಮತ್ತು ಮಾಹಿತಿ ಸಿಗತ್ತೆ. ನೀವು ಯಾವುದೇ ಕಚೇರಿಗಳಿಗೆ ಕೂಡ ಹೋದ್ರೂ ಕೂಡ ಮಾಹಿತಿ ಹಕ್ಕಿನ ಅರ್ಜಿಗಳು ಸಿಗತ್ತೆ, ಸರ್ಕಾರಿ ಕಚೇರಿಗಳಲ್ಲಿ ಸಿಗತ್ತೆ. ಸರ್, ಧನ್ಯವಾದಗಳು ಸರ್, ಧನ್ಯವಾದ. ಈಗ ರೆವಿನ್ಯೂ ಸಬ್ಜೆಕ್ಟ್ ಅಂತ ಹೇಳಿದ್ರೆ, ಕಂದಾಯ ಸಬ್ಜೆಕ್ಟ್ ಅಂತ ಹೇಳುದು ಪ್ರತಿಯೊಂದು ಒಂದು ಕಾಯಿಲೆ ಬಂದ ಹಾಗೆ ವ್ಯಕ್ತಿಗೆ, ಒಂದು ವ್ಯಕ್ತಿಯಿಂದ ಒಂದು ವ್ಯಕ್ತಿಗೆ ಹೇಗೆ ಕಾಯಿಲೆಗಳು ಬೇರೆ ಬೇರೆ ಆಗ್ತದೆಯೋ ಹಾಗೆ ರೆವಿನ್ಯೂ ಕಂದಾಯ. ನೀವು ಒಂದು ಕಾನೂನು ಅದೇ ಕಾನೂನಲ್ಲಿ ಲಾಗುವಾಗ್ತಾ ಹೇಳಲು ಸಾಧ್ಯ ಇಲ್ಲ. ಸಮಸ್ಯೆಗಳನ್ನ ಅದು ಹೋದಾಗ ಆ ಸಮಸ್ಯೆ ಗೊತ್ತಾಗ ಅದಕ್ಕೆ ಪರಿಹಾರ ಕಂಡುಹಿಡಬೇಕು. ಒಂದು ಕಾಯಿಲೆಗೆ ಒಂದು ವ್ಯಕ್ತಿಯ ಜ್ವರ ಬಂದಾವಾಗ ಯಾವ ಕಾರಣಕ್ಕೆ ಜ್ವರ ಬಂತು ಹೇಳಿ ನಾವು ಮೆಡಿಸಿನ್ ಕೊಡಬೇಕಾಗ್ತದೆಯೋ ಹಾಗೆ ಕಂದಾಯ ಆದ ನಾನು ಒಂದೊಂದು ಫೈಲ್ ಒಂದೊಂದು ಸಬ್ಜೆಕ್ಟ್ ಬೇರೆ ಬೇರೆ ಆಗಿರ್ತದೆ ಅಲ್ವಾ? ಎಸ್, ಮತ್ತೊಂದು ಕರೆ ಬಂದಿದೆ. ಹಲೋ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರೇನು? ಎಸ್, ಹೇರೂರಿನಿಂದ ಮಾತಾಡ್ತಾ ಇದ್ದೀರಿ ತಾವು? ಹಾಗಾದ್ರೆ ಎಸ್, ಅವರ ಟಿವಿ ವಾಲ್ಯೂಮ್ ಅನ್ನು ಕಡಿಮೆ ಮಾಡ್ಕೊಳ್ಳಿಲ್ಲ. ಸರ್, ನಾನು ಕೇಳ್ತಾ ಇದ್ದೆ, ಹಕ್ಕುಪತ್ರ ವಿತರಣೆ ಮಾಡುವಂತ ಪ್ರೊಸೆಸ್ನ ಬಗ್ಗೆ ಕೇಳ್ತಾ ಇದೆ. ಗ್ರಾಮ ಸಭೆ ಅಥವಾ ಗ್ರಾಮ ಸಭೆಯಲ್ಲಿ ಒಂದು ಮನವಿಯನ್ನ ಮಾಡ್ತಾರೆ, ಅಂದ್ರೆ ಇಷ್ಟು ಜನ ನಿವೇಶನ ರಹಿತರು ನಮ್ಮ ಗ್ರಾಮದಲ್ಲಿ ಇದ್ದಾರೆ. ಆ ನಂತರ ಆ ಅರ್ಜಿಗಳು ಎಲ್ಲಿ ಹೋಗುತ್ತೆ, ಏನಾಗುತ್ತೆ? ನಿವೇಶನ ರಹಿತರ ಪಟ್ಟಿಯ ಬಗ್ಗೆ ಅರ್ಜಿಗಳನ್ನು ಕೊಟ್ಟಾಗ ಅವರು ನಿಜವಾಗಿ ನಿವೇಶನ ರಹಿತರೇ, ಆ ನಿವೇಶನ ರಹಿತರಿಗೆ ಏನು ಮಾನದಂಡಗಳಿದ್ದಾವೆ ಅದಕ್ಕೆ ಅರ್ಹರೇ ಎಂಬುದನ್ನು ಅವರು ಪರಿಶೀಲನೆ ಮಾಡಿ ಪಂಚಾಯತ್ ಕಾರ್ಯದರ್ಶಿ, ಈಗ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿರ್ತಾರೆ, PDOಗಳು, ಅವರ ಮೂಲಕ ತನಿಖೆಯೆಲ್ಲ ಆಗಿ ಅವರ ಗ್ರಾಮ ಸಭೆಯಲ್ಲಿ ಅನುಮೋದನೆ ಆದ ನಂತರ ತಾಲೂಕು ಪಂಚಾಯತ್ಗೆ ಹೋಗ್ತದೆ. ತಾಲೂಕು ಪಂಚಾಯತಿಂದ ಅನುಮೋದನೆಯಾಗಿ ನಮಗೆ ಕಂದಾಯ ಇಲಾಖೆಗೆ ಬರ್ತದೆ. ಕಂದಾಯ ಇಲಾಖೆಯಲ್ಲೂ ಕೂಡ ನಾವು ಆದಾಯದ ಬಗ್ಗೆ ಮಾನದಂಡವನ್ನು ನೋಡ್ತೇವೆ. ಅದರ ಆಧಾರದಲ್ಲಿ ಅವರು ನಿಜವಾಗಿ ಅರ್ಹರೇ ಅಥವಾ ಅವರಿಗೆ ಬೇರೆ ನಿವೇಶನಗಳು ಇದೇವೆ, ಯಾಕೆಂದರೆ ಅದೆಲ್ಲ ಇರುವಂಥದ್ದು ನಮ್ಮ ಇಲಾಖೆಯಲ್ಲಿ ಇರ್ತದೆ. ಆ ಮಾಹಿತಿಗಳನ್ನೆಲ್ಲ ಸಂಗ್ರಹಿಸಿ ಎಸ್ ಅವರು ನಿಜವಾಗಿ ಅರ್ಹರಂತಲೇ ಆದರೆ ನಾವು ಅದನ್ನು ಅವರಿಗೆ ಒಪ್ಪಿಗೆ ಕೊಟ್ಟು ಅಂತಹ ಸಂದರ್ಭಗಳಲ್ಲಿ ಅವರನ್ನು. ಈ ಪ್ರಕ್ರಿಯೆ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತೆ? ವರ್ಷ ಪ್ರತಿ ನಡಿಬೇಕಂತ ಇದೆ. ಯಾಕೆಂದರೆ ಫಲಾನುಭವಿಗಳು ಪ್ರತಿ ವರ್ಷ ಅಲ್ಲಿ ಜಮೀನಿನ ಲಭ್ಯತೆಯನ್ನು ನಾವು ನೋಡ್ತೇವೆ. ಆ ಗ್ರಾಮದಲ್ಲಿ ಈಗ ಒಂದು 100 ಜನ ನಿವೇಶನ ರಹಿತರಿದ್ದಾರೆ. ಅಷ್ಟು ಜನರಿಗೆ ಕೊಡಲಿಕ್ಕೆ ನಿವೇಶನಗಳು ಜಮೀನು ಇದೆಯಾ ಅಂತ ಒಂದು ಜಮೀನಿನ ಲಭ್ಯತೆಯನ್ನು ಪರಿಶೀಲನೆ ಮಾಡಿಕೊಂಡು ನಾವು ಆಯ್ಕೆ ಮಾಡಬೇಕಾಗ್ತದೆ. ಉದಾಹರಣೆಗೆ ಈಗ ಕಂದಾಯ ಇಲಾಖೆಯಿಂದ ನಾವು ಜಮೀನನ್ನು ನಿವೇಶನಕ್ಕೋಸ್ಕರ ಎಷ್ಟು ಸರ್ಕಾರಿ ಜಮೀನು ಲಭ್ಯ ಇದೆ ಅಂತೇಳಿ ಹುಡುಕಿಕೊಂಡು ಅದು ನಿಜವಾಗಿ ಆಕ್ಷೇಪರಹಿತವಾದಂತಹ ಜಮೀನುಗಳಾಗಬೇಕು. ಇಲ್ಲ ಅಂತ ಹೇಳಿದ್ರೆ ಯಾರದೋ ಕುಮ್ಕಿ ಜಾಗವನ್ನು ತಗೊಂಡು ಹೋಗುವಂಥದ್ದು ಅಥವಾ ಅಕ್ರಮ ಸಕ್ರಮದಲ್ಲಿದ್ದ ಅರ್ಜಿಯನ್ನ ಜಮೀನನ್ನ ನಾವು ಅಲ್ಲಿ ಕೊಟ್ಟರೆ ಅದ ನಂತರ ಆಕ್ಷೇಪಕ್ಕೆ ಅವಕಾಶ ಕೊಡುತ್ತೆ. ಅಕ್ರಮ ಸಕ್ರಮಕ್ಕೋಸ್ಕರ ಅಥವಾ ಈ ರೀತಿ ನಿವೇಶನ ರಹಿತರಿಗೆ ಹಂಚಿಕೆ ಮಾಡೋದಕ್ಕಾಗಿ ಯಾವುದಾದ್ರೂ ಭೂಮಿಗಳನ್ನ ಎಲ್ಲಾ ಗ್ರಾಮಗಳಲ್ಲಿ ಉಳಿಸಿಕೊಂಡಿರ್ತಾರಾ ಹೇಗೆ?
ಈಗ ಅಂಥದ್ದು ಬಹಳ ಕಡಿಮೆ ಇದೆ ಈಗ. ಯಾಕೆ ಹೇಳಿದರೆ ವರ್ಷಂಪ್ರತಿ ಈಗ ಫಲಾನುಭವಿಗಳ ಪಟ್ಟಿ ಜಾಸ್ತಿ ಹೋಗ್ತಾ ಇದೆ. ಅದು ಕೆಲವೊಮ್ಮೆ ದುರುಪಯೋಗಗಳು ಆಗುವಂಥ ಸಾಧ್ಯತೆಗಳಿದೆ. ಇದು ನಾನು ನನ್ನ ಸೇವಾವಧಿಯಲ್ಲಿ ಕೂಡ ಇದನ್ನು ಕೂಡ ಗಮನಿಸಿದ್ದೇವೆ. ಇಲ್ಲಿ ಒಂದು ಸಣ್ಣ ಪ್ರಶ್ನೆ. ಹೇಳಿ. ಈಗ ಒಬ್ಬ ವ್ಯಕ್ತಿ ಇರ್ತಾನೆ, ಅವನಿಗೆ ಮನೆಯಲ್ಲಿ ಪಾಲಾಗಿರೋದಿಲ್ಲ, ಆತನ ತಂದೆಯ ಪಿತ್ರಾರ್ಜಿತ ಆಸ್ತಿ ಏನಿದೆ ಅದು ಪಾಲಾಗಿರೋದಿಲ್ಲ, ಅಥವಾ ಅವನ ಹೆಸರು ಯಾವುದೇ RTCಗಳಲ್ಲೋ ಅಥವಾ ಯಾವುದರಲ್ಲೂ ಕೂಡ ಇಲ್ಲ, ಆತನಿಗೆ ಯಾವುದೇ ಪ್ರಾಪರ್ಟಿ ಇಲ್ಲ. ಆದರೆ ಮುಂದೊಂದು ದಿನ ಅದು ಆಗೋದರಲ್ಲಿ ಇದೆ. ಆ ವ್ಯಕ್ತಿಯನ್ನು ಹೇಗೆ ಪರಿಗಣನೆ ಮಾಡ್ತೀರಿ? ಅವನನ್ನು ಏನೂ ಇಲ್ಲ ಅಂತ ಹೇಳಿ ಅವನಿಗೆ ನಿವೇಶನ ಮಂಜೂರು ಆಗತ್ತೋ, ಅಥವಾ ಅವನಿಗೆ ಅಥವಾ ಒಂದು 5 ವರ್ಷದ ನಂತರ ಭೂಮಿ ಸಿಗುವಂಥ ಸಾಧ್ಯತೆ ಇದೆ ಅಂತ ಹೇಳಿ ತಡೆ ಹಿಡಿಯುವಂಥ ಪ್ರಯತ್ನ ಆಗುತ್ತೋ ಹೇಗೆ? ಅಲ್ಲಿ ನಿವೇಶನ ರಹಿತರ ಪಟ್ಟಿಗೆಗೆ ಅವರ ಅರ್ಜಿ ಕೊಟ್ಟಿರ್ತಾರೆ. ತನಿಖೆಯ ಸಂದರ್ಭದಲ್ಲಿ ಅವನಿಗೆ ಅವಿಭಾಜ್ಯ ಹಕ್ಕು ಇರುವಂತಹ ಒಂದು ಹಿರಿಯರ ಆಸ್ತಿ ಇರುವಂಥದ್ದು ಕಂಡು ಬರುತ್ತೆ. ತಕರಾರಲ್ಲಿ ಇದೆ ಅದು. ತಕರಾರು ಏನೇ ಇದ್ರೂ ಕೂಡ ಆ ಸಂದರ್ಭಕ್ಕೆ ಅದರಲ್ಲಿ ಅವನಿಗೆ ಮುಂದೊಂದು ದಿನ ಹಕ್ಕು ಬಂದೇ ಬರುತ್ತಲ್ಲ. ಅಲ್ಲಿವರೆಗೆ ಅವನ ಗತಿ ಏನು? ಅವನಿಗೆ ಮನೆ ಇರುತ್ತದಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಅಂಥವರು ಅದೇನು ಮಾಡಿದ್ರೆ ನನಗೆ ಅದರಲ್ಲಿ ಹಕ್ಕು ಬೇಡ ಅಂತ ಹೇಳಿಕೊಂಡು ಬಂದು ಇಲ್ಲಿ ಪಂಚಾಯತಿನಲ್ಲಿ ಅದರಲ್ಲಿ ನಿವೇಶನ ರಹಿತರ ಪಟ್ಟಿಯಲ್ಲಿ ಮಂಜೂರಾಗಿ ಅವನು ಮನೆ ಕಟ್ಟಿದ್ದು ಎಷ್ಟೋ ಇದೇ ಪ್ರಕರಣಗಳು. ನಾಳೆ ಒಂದು ವೇಳೆ ಪಾಲು ಬಂತು ಅಂತೇಳಿ ಇದನ್ನು ಬಿಟ್ಟು ಕೊಡುವಂತ ಸ್ಥಿತಿಯಲ್ಲಿ ಇರುವುದಿಲ್ಲ. ಅವರು ಅಲ್ಲಿ 2 ಸೆನ್ಸ್ ಸಿಗೋದು ಬೇಡ ಅಂತ ಹೇಳಿ ಅಲ್ಲಿ ಅಧಿಕಾರ ಬೇಡ ಅಂತ ಹೇಳಿ ಇಲ್ಲಿ 5 ಸೆನ್ಸ್ ಪಡ್ಕೊಳ್ತಾರೆ. ಅಲ್ಲಿ ಕೂಡ ಹೇಗೆ ಉದಾಹರಣೆಗೆ 5 ಸೆನ್ಸ್ ಜಾಗ ಮಂಜೂರಾಗಿರ್ತದೆ. ಅವನ ತಂದೆಗೂ ಕೂಡ ಇರುವಂತದ್ದು ನಿವೇಶನ ರಹಿತರ ಇದರ ಪ್ರಕಾರ ಬಂದು 5 ಸೆನ್ಸ್ ಇರುತ್ತೆ. ಅವನಿಗೆ 4 ಮಕ್ಕಳು ಇರ್ತಾರೆ. ಆ ಸಂದರ್ಭದಲ್ಲಿ ನಾವು ಕೂಡ ಒಂದು ಮಾನವೀಯ ದೃಷ್ಟಿಯಿಂದ ನೋಡಿಕೊಂಡು ಅವನಿಗೆ ಮಕ್ಕಳಿಗೆ ಇನ್ನೊಂದು ಮನೆಯನ್ನು ಕೊಟ್ಟರೆ ಅವನು ಕೂಡ ಒಂದು ವ್ಯವಸ್ಥಿತವಾದ ಜೀವನವನ್ನು ನಡೆಸಬಹುದು ಅಂತ ಹೇಳುವಂತ ಆ ದೃಷ್ಟಿಕೋನವನ್ನು ಕೂಡ ಇಟ್ಕೊಂಡು ಇನ್ನೊಂದು ಬಹಳ ಪ್ರಮುಖವಾದಂತಹ ವಿಚಾರ, ಆ ಅಕ್ರಮ ಸಕ್ರಮ ಅಥವಾ ಸರ್ಕಾರ ನೀಡಿದಂಥ ನಿವೇಶನ ರಹಿತರಿಗೆ ನೀಡಿದಂಥ ಜಮೀನು ಏನಿದೆ, ಸರ್ಕಾರ ಮಂಜೂರು ಮಾಡಿದಂಥ ಜಮೀನು, ಇದನ್ನ ಇನ್ನೊಬ್ಬರಿಗೆ ಪರಭಾರೆ ಮಾಡುವಂಥದ್ದು ಅಧಿಕಾರ ಇದೆಯಾ? ಖಂಡಿತ ಪರಭಾರೆ ಮಾಡಲಿಕ್ಕೆ 15 ವರ್ಷಗಳ ಅವಧಿ, 25 ವರ್ಷಗಳ ಅವಧಿ. ಭೂನ್ಯಾಯ ಮಂಡಳಿ ಮಂಜೂರಾದ ಪ್ರಾಪರ್ಟಿಗಳಿಗೆ ಸ್ಥಿರಾಸ್ತಿಗಳಿಗೆ 15 ವರ್ಷಗಳ ಕಾಲಾವಧಿಯು ಹಾಗೂ ಸರ್ಕಾರದ ದರಖಾಸ್ತು ಆಗಿರುವಂತದ್ದು ಅಥವಾ ಮಂಜೂರಾಗಿರುವಂತಹ ಸ್ಥಿರಾಸ್ತಿಗಳಿಗೆ 25 ವರ್ಷಗಳ ಕಾಲಾವಧಿಯನ್ನ ನಿಗದಿಪಡಿಸಿದೆ. ಮೊದಲು 15 ವರ್ಷ ಇತ್ತು, 2005 ವರ್ಷಗಳ ನಂತರ ತನ್ನ ಪ್ರಾಪರ್ಟಿಯನ್ನು ತಹಶೀಲ್ದಾರ್ ಅವರ NOC ಇದ್ರೆ ಇದು ಸಾಧ್ಯ ಇದೆ ಅನ್ನುವಂತ ಮಾತು ಕೂಡ ಕೇಳಿ ಬರುತ್ತೆ. ತಹಶೀಲ್ದಾರ್ NOC ಕೊಡಬೇಕಾದ್ರೂ ಕೂಡ ಈ ಮಾನದಂಡವನ್ನ ಪರಿಶೀಲನೆ ಮಾಡಿಯೇ ಕೊಡುವಂತ. 25 ವರ್ಷಕ್ಕಿಂತ ಮೊದಲು ಸಾಧ್ಯ ಇಲ್ಲ. ಒಂದು ವೇಳೆ ಅವನಿಗೆ ಅಗತ್ಯ ಇದ್ರೆ ಅದು ಸರ್ಕಾರದಕ್ಕೆ ಹೋಗಿಯೇ ಅನುಮೋದನೆ ಪಡಿಬೇಕಾಗ್ತದೆ. ನೋಡಿ, ಇವನ್ ಭೂ ಸುಧಾರಣಾ ಕಾಯ್ದೆಯಲ್ಲಿ 15 ವರ್ಷದ ಟೈಮ್ ಪರಾಭಾರ ನಿಷೇಧ ಹಾಕಿದ್ರು. ಆದ್ರೆ ಅವನಿಗೆ ಅದಕ್ಕಿಂತ ಮೊದಲೇ ಮಾರಬೇಕಂತ ಹೇಳಿದ್ರೆ ಸರ್ಕಾರದಿಂದ ಅನುಮತಿ ಪಡೆದೇ ಅವನು ಮಾಡಬೇಕು. ಮತ್ತೊಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಸರ್? ತಮ್ಮ ಹೆಸರೇನು? ಏಯಾಡಿಯಿಂದ. ಹೇಳಿ ಸರ್, ತಮ್ಮ ಹೆಸರೇನು? ಫಯಾಜ್ ಅವರೇ, ಹೇಳಿ, ಏನಾದ್ರು ಪ್ರಶ್ನೆಗಳಿತ್ತ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ? ಕೇಳಿ ಸರ್, ಕೇಳಿ. ನಮ್ಮದು RTC ನಾವು ಮೊನ್ನೆ ರಿಜಿಸ್ಟ್ರೇಷನ್ ಮಾಡಿದ ಒಂದು ಡಾಕ್ಯುಮೆಂಟ್ ಅನ್ನ, ಓಕೆ, ಅದು ಡಿಕ್ಲರೇಷನ್ ಅಲ್ಲಿ ಬಂದ ಜಾಗ. ಈಗ ಅದು ನಮಗೆ ಮ್ಯೂಟೇಷನ್ ಆಗಿ RTC ಆಗ್ಲೇ ಇಲ್ಲ. ನಾವು ಮ್ಯೂಟೇಷನ್ ಫೀಸ್ ಎಲ್ಲ ಕಟ್ಟಿದ್ದೇವೆ, ಆದ್ರೆ ಅದು ನಮ್ಗೆ RTC ಇನ್ನ ಆಗ್ಲೇ ಇಲ್ಲ. 1 ವರ್ಷ ಆಯ್ತು ಅದು. ನಾವು ಹೋಗಿ ಅಲ್ಲಿ ಕೇಳುವಾಗ ಅದು ನಮ್ಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಹೇಳ್ತಾರೆ ಅದು ನಮ್ದು ಮ್ಯೂಟೇಷನ್ ಬರ್ಲಿಲ್ಲ ಅಂತ ಹೇಳ್ತಾ ಇದಾರೆ. ಅದು ನಾವು ಎಲ್ಲಿ ಕೇಳ್ಬೇಕು ಸರ್? ಅದು ಎಲ್ಲಿ ಇದನ್ನ ಎಲ್ಲಿ ನೆಮ್ಮದಿ ಕೇಂದ್ರದಲ್ಲ, ಎಲ್ಲಿ ಹೋಗಿ ಭೂ ಪರಿವರ್ತನೆ ಆಗದಿರೋದ? ಭೂ ಪರಿವರ್ತನೆ ಆಗಿದೆಯಾ? ಇದು ಕನ್ವರ್ಷನ್ ಆಗಿದೆಯಾ ನಿಮ್ಮ ಭೂಮಿ? ಹೌದು, ಕನ್ವರ್ಷನ್ ಆಗಿದೆ. ಕನ್ವರ್ಷನ್ ಆದ ಜಾಗವನ್ನ ನಾವು ಪರ್ಚೇಸ್ ಮಾಡಿದ್ದು. ಓಕೆ, ನಿಮ್ಮದೀಗ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತದ? ಮಹಾನಗರ ಪಾಲಿಕೆ? ನೀವು ಮಹಾನಗರ ಪಾಲಿಕೆ, ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇದ್ದೀರಲ್ವಾ? ಎಸ್, ಓಕೆ. ಇದು ಬೇರೆ ಗ್ರಾಮ ಬರ್ತದೆ. ನೋಡಿ, ಈಗ ಮಹಾನಗರ ಪಾಲಿಕೆಗಳಲ್ಲಿ ಮತ್ತು ಪಂಚಾಯತ್ 9 and 11 ಅಂತ ಮಾಡಿದ ಹಾಗೆ ನಗರಸಭೆಯಲ್ಲಿ ಖಾತೆ ಅಂತ ಮಾಡಿದ್ದಾರೆ. ಈಗ ಖಾತೆ ಬಂದ ನಂತರ RTC ಸಿಸ್ಟಮ್ ಕ್ಯಾನ್ಸಲ್ ಮಾಡಿದ್ದಾರೆ. ಇವರಿಗೆ ಇವರ ಪ್ರಾಪರ್ಟಿ ಸೇಲ್ ಡೀಡ್ ತಗೊಂಡೋಗಿ ಮಹಾನಗರ ಪಾಲಿಕೆಯಲ್ಲಿ ಅಪ್ಲಿಕೇಶನ್ ಕೊಟ್ಟು ನಿಮ್ಮ ಮನಸ್ಸಿಗೆ ಖಾತೆ ಮಾಡಿ ಕೊಡಿ ಅಂತ ಹೇಳಬೇಕು. ಅದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿದ್ರೆ RTC ಆಗ್ತಿತ್ತು. ಎಸ್, ಕೇಳ್ತಾ ಇದೆಯಾ ತಮಗೆ? ಖಾತೆ ಫೈನಲ್ ನಿಮ್ಗೆ ಅಲ್ಲಿ RTC ಅನ್ನುವಂಥದ್ದು ಪ್ರತ್ಯೇಕ ಸಿಗೋದಿಲ್ಲ. ಅದನ್ನ ಮಹಾನಗರ ಪಾಲಿಕೆ ಅಥವಾ ನಗರ ಪಾಲಿಕೆ, ನಗರಸಭೆಗಳ ವ್ಯಾಪ್ತಿಯಲ್ಲಿ ಕೇವಲ ಖಾತಾ ಮಾತ್ರ ಚಲಾವಣೆಯಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದಿತ್ತು ಸರ್, ಅದು ಕೇಳ್ಬೋದು? ಎಸ್, ಕೇಳಿ. ಏನಿಲ್ಲ ಸರ್, ಅದು ನಮ್ಮದು ಜಾಗ ಒಂದು 50 ಸೆನ್ಸ್ ಜಾಗ ಇದೆ. ಓಕೆ, ಆ ಜಾಗದಲ್ಲಿ ನಾವು 10 ಸೆನ್ಸ್ ಆಗಿ ನಾವು ಮಾರಾಟ ಮಾಡಿದ್ವಿ. ಅದು 50 ಸೆನ್ಸ್ ಜಾಗ ಕೂಡ ಒಂದೇ ಕನ್ವರ್ಷನ್ ಆಗಿತ್ತು. ಓಕೆ,
ಅದೀಗ ನಾವು ಮಾರಾಟ ಮಾಡುವಾಗ ಹ್ಮ್ ಅದನ್ನ ಕನ್ವರ್ಷನ್ ನಾವು ವಾಸ್ತವ್ಯೇತರ ಅಂತ ಮಾಡಿ ಕೂಡ ಮಾಡುವುದಾ, ಇಲ್ಲ ಪೆನಾಲ್ಟಿ ಕಟ್ಟಲಿಕ್ಕೆ ಅಂತ ಬರ್ತದ? ಅದು ಮಲ್ಟಿಸೈಟ್ ಅಂತ ಏನಾದ್ರು ಮಾಡ್ಲಿಕ್ಕೆ ಬರ್ತದ? ಉಡುಪಿ ಈಗ ಮಂಗಳೂರು ನಗರದಲ್ಲಿ ಟೌನ್ ಪ್ಲಾನಿಂಗ್ ಅಥಾರಿಟಿ ಹೇಳಿದೆ. ಎಲ್ಲಿರೋದು ನಿಮ್ಮ ಪ್ರಾಪರ್ಟಿ ಎಲ್ಲಿರೋದು? ನಗರ ಪಾಲಿಕೆ ನಮ್ಮದು ಮಂಗಳೂರಲ್ಲೇ ಸರ್. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಟೌನ್ ಪ್ಲಾನಿಂಗ್ ಅಥಾರಿಟಿ ಹೇಳಿದೆ, ಇವರು ಲೇಔಟ್ ಮಾಡಬೇಕಾದ್ರೆ 25% ಜಾಸ್ತಿ 25 ಸೆಂಟ್ಸ್ಗಿಂತ ಜಾಸ್ತಿ ಇರೋದ್ರಿಂದಾಗಿ ಅದು ಲೇಔಟ್ ಕಾನೂನು ಪ್ರಕಾರ ಬರ್ತದೆ. ಅದು 45% ಅಪ್ರೂವಲ್ ಮಾಡಿಸಿಕೊಂಡು ಹೋದ್ರೆ ಲೇಔಟ್ ಅಪ್ರೂವಲ್ ಮಾಡಿಸ್ಕೊಳ್ಬೇಕಾಗ್ತದೆ. ಅಪ್ರೂವಲ್ ಕಾನೂನು ಇದೆ ಅದಕ್ಕೆ, ಬಿಡುವಂಥದ್ದಲ್ಲದೆ ಓಪನ್ ಏರಿಯಾ, ಬಯಲು ಪ್ರದೇಶ, ಪಾರ್ಕಿಂಗ್ ಏರಿಯಾ ಬಿಡಬೇಕು. ಆ ಪ್ರಕಾರ ಮಾರಾಟ ಮಾಡಬಹುದು ಅವರು. ಅದೊಂದು ಕನ್ವರ್ಷನ್ ಆಗದಿದ್ದರೆ ಬೇರೆ ವ್ಯವಸ್ಥೆಗಳಿತ್ತು, ಕನ್ವರ್ಷನ್ ಆಗಿದ್ರೆ ಅದಕ್ಕೆ ಇದನ್ನು ಮಾಡಲೇಬೇಕು. ಎಸ್, ಓಕೆ ಸರ್, ಧನ್ಯವಾದಗಳು ಸರ್, ಮಾಹಿತಿ ಧನ್ಯವಾದಗಳು. ವೀಕ್ಷಕರ ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ಬಳಿಕ ಕಂದಾಯ ಅದಾಲತ್ ವಿಶೇಷ ಪ್ರಸಾರದ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವಿರಾಮದ ಬಳಿಕ ಕಂದಾಯ ಅದಾಲತ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ಬನ್ನಿ, ಮತ್ತೊಬ್ರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ ಹಲೋ ಸರ್ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರೇನು? ಕುಂದಾಪುರ ಸುಭಾಷ್ ಚಂದ್ರ ಶೇಟ್ ಅಂತ. ಸುಭಾಷ್ ಚಂದ್ರ ಅವರೇ, ಹೇಳಿ, ತಮ್ಮ ಏನು ಪ್ರಶ್ನೆ ಇದೆ? ನಮ್ದು 1994ರಲ್ಲಿ ಅಕ್ರಮ ಸಕ್ರಮಣದಲ್ಲಿ 1 ಎಕರೆ 24 ಸೆಂಟ್ಸ್ ಗ್ರಾಂಟ್ ಆಗಿದೆ ನನಗೆ. ಓಕೆ, ಅದು ಇನ್ನು ಪರಭಾರೆ ಮಾಡುದಾದ್ರೆ ಎಷ್ಟು ವರ್ಷ ಹೋಗ್ಬೇಕು ಸರ್? 1 ಎಕರೆ ಅಂದ್ರೆ ಯಾರು ಒಬ್ಬರ ಹೆಸರಲ್ಲಾಗಿದಾ ಅಥವಾ ಹೇಗೆ? 94ರಲ್ಲಿ ಆಗಿದೆ ಹೇಳ್ತಾರೆ. 94ರಲ್ಲಿ ಆಗಿದೆ. 15 ವರ್ಷಗಳ ವಾಯ್ದೆ ಇದ್ದಾಗ 15 ವರ್ಷಗಳ ವಾಯ್ದೆ ಮುಗಿದಿರೋದ್ರಿಂದ ಮಾಡಬಹುದಾ? ಯಾವ 15 ವರ್ಷಗಳ ವಾಯ್ದೆ ಆ ಕಾಲದಲ್ಲಿ ನಿಗದಿ ಮಾಡಿರುವಂತದ್ದು. ಇದೀಗಾಗಲೇ ಅದು ಕಳೆದು ಹೋಗಿರೋದ್ರಿಂದ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. NOC ತಗೊಳ್ಬೇಕು. ತಹಶೀಲ್ದಾರ್ ಅವರಿಂದ ನಿರಾಕ್ಷೇಪಣ ಪತ್ರ ಈಗ ಅದನ್ನ ಪಡೆದುಕೊಳ್ಳಬೇಕು. ತಹಶೀಲ್ದಾರ್ ಅವರಿಂದ ಒಂದು ಏನು NOC ಏನಿದೆ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್, ಅದನ್ನ ಪಡೆದುಕೊಂಡ್ರೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ಸರ್, ಇನ್ನೊಂದು ನಂದು ಪ್ಲಾಟ್ ಕಟಿಂಗ್ ಸರ್. ಹಲೋ, ಇದು ಪ್ಲಾಟ್ ಕಟಿಂಗ್ ಆಗಿಲ್ಲ, ಅದು ಇನ್ನು ಪ್ಲಾಟ್ ಕಟಿಂಗ್ ಮಾಡಿಸ್ಕೊಳ್ಬೇಕು. ಅದು ಪ್ಲಾಟ್ ಕಟಿಂಗ್ 1 to 5 ಕೊಟ್ಟಿದೆ. ಒಂದು ಪ್ಲಾಟ್ ಕಟಿಂಗ್ ಓಕೆ, 1 to 5. ಹಾ, ಅದು ತಾಲೂಕು ಆಫೀಸಲ್ಲಿ ತಹಶೀಲ್ದಾರ್ ಮಾಡಿಕೊಂಡು ಮಾಡ್ಬೇಕಲ್ಲ ಸರ್. ಅದಕ್ಕೆ ಈಗ ಅದನ್ನ ಮೊದಲು ಮುಗಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು. ಯಾವ ಉದ್ದೇಶನ ಕೇಳ್ತಾ ಇರ್ತದೆ ಸರ್? ಅದೇನು ಉದ್ದೇಶ ಕೊಡ್ಬೇಕು? ಏನು ಉದ್ದೇಶಕ್ಕೆ ಇದನ್ನ ಮಾಡಿಸ್ತಾ ಒಂದು ಇದ್ದೀವಿ? ಸರ್ಕಾರ ಅಲ್ಲಿ 1 to 5 ಯಾಕೆ ಮಾಡ್ತಾ ಇದ್ದಾರೆ? ಪ್ಲಾಟ್ ಕಟಿಂಗ್ ಆಗ್ಬೇಕಲ್ಲ ಸರ್? ಹಾ, ಅದೇ ಹೇಳ್ತಾ Yes, ಇದ್ದೇವೆ. ಹೇಳ್ತೇನೆ, ಒಂದು ನಿಮಿಷ. ಅದು ಸರ್ಕಾರಿ ಜಮೀನು. ಸರ್ಕಾರಿ ಜಮೀನು ಹೇಳಿದ್ರೆ ಒಂದು ಸರ್ವೆ ನಂಬರ್ದಲ್ಲಿ ಸಾಧಾರಣ 100 ಎಕರೆ ಇರ್ಬೋದು, 50 ಎಕರೆ ಇರ್ಬೋದು, 20 ಎಕರೆ ಇರ್ಬೋದು, 10 ಎಕರೆ. ಅದರಲ್ಲಿ ಇವರಿಗೆ 1 ಎಕರೆ 24 ಮಂಜೂರಾದದ್ದು. ಅದರಲ್ಲಿ ಅಲ್ಲಿ ಟ್ಯಾಲಿ ಬರದಿದ್ದಾಗ ಉಳಿದ ಸರ್ಕಾರಿ ಜಮೀನು ಎಷ್ಟು, ಅದಕ್ಕೆ ಒಂದು ಸರ್ಕಾರ ಒಂದು ಸೂಚನೆ ಕೊಟ್ಟಿದೆ. ಅದರಲ್ಲಿ ಇವ್ರದ್ದು ಎಷ್ಟು ಪಾಲಿದೆ ಅಂತ ಹೇಳ್ಕೊಂಡು ಕಳೆದ ಮೇಲೆ ಇವರಿಗೆ ಪ್ಲಾಟಿಂಗ್ ಮಾಡಿ ಕೊಡುವಂಥದ್ದು. ಅಲ್ಲಿ ವಿಸ್ತೀರ್ಣಗಳ ಕೆಲವೊಮ್ಮೆ ಟ್ಯಾಲಿ ಬರುವುದಿಲ್ಲ. ಆಕಾರ ಬಂದಿಗೂ RCCಗೂ ತಾಳೆ ಬರದಿದ್ದಾಗ ಈ ರೀತಿಯ ಕ್ರಮ. ಈಗ ಇವರು ಏನು ಕಾರಣ ಅಂತ ಕೊಡಬೇಕಲ್ಲಿ? ಯಾವುದು? ಇವರು ಕೊಡುವಂತ ಕಾರಣ ಅಲ್ಲ, ತಾಲೂಕು ಆಫೀಸಲ್ಲಿ ಮಾಡುವಂತ. ಎಸ್, ಅವ್ರು ಹೇಳ್ತಾ ಇದಾರೆ ಸರ್ಕಾರಿ ಭೂಮಿ ಒಂದು ಸರ್ವೆ ನಂಬರ್ ಅಲ್ಲಿ 106 ಎಕರೆ ಭೂಮಿಗಳಿರುತ್ತೆ. ಹಾಗಾಗಿ ನೀವೀಗ ಕಟ್ ಮಾಡಿರುವಂತಹ ಭೂಮಿ ಎಷ್ಟು ಅನ್ನೋಂತ ಲೆಕ್ಕ ಸಿಗಬೇಕಿದ್ರೆ ಅದರಿಂದ ಇದನ್ನ ಕಳಿಬೇಕಾಗತ್ತೆ. ಅದಕ್ಕಾಗಿ ಅದನ್ನ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಇವ್ರ ಹತ್ರ ನಿಮ್ಮ ಹತ್ರ ಏನು ಕೇಳೋದಿಲ್ಲ. ಧನ್ಯವಾದಗಳು ಸರ್, ಧನ್ಯವಾದಗಳು. ಎಸ್ ಸರ್, ನಾವು ಹಕ್ಕುಪತ್ರದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಹಕ್ಕುಪತ್ರದಲ್ಲಿ ಭೂಮಿಯನ್ನು ಪಡೆದುಕೊಂಡ್ರು. ಹಕ್ಕುಪತ್ರವನ್ನು ಕೊಡುವಂತಹ ಸಂದರ್ಭದಲ್ಲಿ ಈ ವ್ಯಕ್ತಿಗೆ ಎಲ್ಲಿ ಭೂಮಿ ಅನ್ನುವಂಥದ್ದನ್ನ ಮೊದಲು ನಿಗದಿ ಮಾಡಿಕೊಳ್ತಾರೋ ಅಥವಾ ಮೊದಲನೇದಾಗಿ ಹಕ್ಕುಪತ್ರವನ್ನು ಕೊಟ್ಟು ಬಿಡ್ತಾರೋ? ಖಂಡಿತ ಮಾಡ್ಕೊಳ್ತಾರೆ. ಏನು ಹೇಳಿದ್ರೆ, ಈಗ ಈಗಾಗಲೇ ನಮಗೆ ಒಂದು ಸಮಸ್ಯೆ ಬಂತು, ಹಕ್ಕುಪತ್ರ ಇದೆ ಆದ್ರೆ ಸರ್ವೆ ನಂಬರ್ ಇಲ್ಲ, ನಮಗೆ ಭೂಮಿಯಲ್ಲಿ ಅಳದು ಹಾಕಿದ್ದಾರೆ ಅಂದ್ರೆ ಗೊತ್ತಿಲ್ಲ. ಅದು ಕಂದಾಯ ಇಲಾಖೆಯಿಂದ ಕೊಟ್ಟಂತ ಮೊದಲು ಇದರಲ್ಲಿ ಈಗ ಹಾಗೆ ಮಾಡ್ತಾ ಇಲ್ಲ. ಪಂಚಾಯತಿಗೆ ನಾವು ಜಮೀನನ್ನು ಕೊಟ್ಟಿರ್ತೇವೆ, ಪಂಚಾಯತ್ನವರು ಅದನ್ನು ನಿವೇಶನವಾಗಿ 2.5 ಸೆನ್ಸ್ 5 ಸೆನ್ಸ್ ಇದ್ದ ನಿವೇಶನವನ್ನ ದಾರಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡೇ ನಿವೇಶನವನ್ನು ಗುರುತಿಸಿ ಅದಕ್ಕೊಂದು ಸೈಟ್ ನಂಬರ್ ಕೊಟ್ಟಿರ್ತಾರೆ. ಅದರ ಅದೇ ಪ್ರಕಾರ ಅವರಿಗೆ ಹಕ್ಕುಪತ್ರದಲ್ಲಿ ಕೂಡ ನಿವೇಶನ ನಂಬರ್ 1, ನಿವೇಶನ ನಂಬರ್ 2, ಅದರ ಚತುರ್ಗಡಿಗಳನ್ನು ಗುರುತಿಸಿ ಅದಕ್ಕೆ ಇರುವಂತಹ ದಾರಿಗಳನ್ನೆಲ್ಲ ಅದೆಲ್ಲ ವ್ಯವಸ್ಥೆ ಮಾಡಿದ ನಂತರವೇ ಎಸ್ ಅಂದ್ರೆ ಈಗ ಆ ಸಮಸ್ಯೆ ಆಗ್ತಾ ಇಲ್ಲ, ಹಿಂದೆ ಆಗಿತ್ತು. ಅದಂದ್ರೆ ಗ್ರಾಮ ಪಂಚಾಯತಿನ ಮೂಲಕವೇ ಈಗ ಆಗುವಂಥದ್ದು. ಈಗ ಕಂದಾಯ ಇಲಾಖೆಯಿಂದ ನೇರವಾಗಿ 5 ಸೆನ್ಸ್ 10 ಸೆನ್ಸ್ ಕೊಡುವಂತ ಇದು ಕೊಡುವಂತ ಕ್ರಮ ಇಲ್ಲ. ರಾಜಕೀಯ ಪ್ರಭಾವಗಳನ್ನು ಬಳಸಿಕೊಂಡು ಅಥವಾ ಇನ್ನಿತರ ಒಂದಷ್ಟು ಪ್ರಭಾವಗಳನ್ನು ಬಳಸಿಕೊಂಡು ಕೆಲವಾರು ಜನರು ಈ ರೀತಿ ಅಕ್ರಮ ಸಕ್ರಮದಲ್ಲಿ ತಮ್ಮ ಹೆಸರನ್ನು ನುಸುಳಿಸಿರ್ತಾರೆ. ಅಥವಾ ಯಾರದೋ ಬಡವರ ಹೆಸರನ್ನು ಕೊಟ್ಟುಬಿಟ್ಟು ಯಾರೋ ಒಬ್ಬ ವ್ಯಕ್ತಿಯ ಪ್ರಭಾವದಿಂದ ನಡೀತಾ ಇರುತ್ತೆ. ಇಂಥದ್ದನ್ನು ತಡೆಯೋದಕ್ಕೆ ಕಂದಾಯ ಇಲಾಖೆಯಲ್ಲಿ ಏನು ಕ್ರಮವನ್ನು ಕೈಗೊಳ್ತಾ ಇದ್ದೀರಿ? ಅಂದರೆ ಏನು ಕ್ರಮ ಕೈಗೊಳ್ಬೋದು, ಏನು ಅವಕಾಶಗಳಿದೆ ನಿಮಗೆ?
ಕಂದಾಯ ಇಲಾಖೆಯಲ್ಲಿ ಅರ್ಹತೆಗಳು ಏನಿದೆ, ಸರ್ಕಾರ ನಿಗದಿಪಡಿಸಿದ ಅರ್ಹತೆಗಳು ಏನಿದೆ, ಮಾನದಂಡಗಳು ಏನಿದೆ, ಅದರ ಆ ಪ್ರಕಾರ ಮಾನದಂಡಗಳನ್ನು ಸೃಷ್ಟಿಸಿಕೊಳ್ತಾರೆ ಅವರು, ಮಾಡ್ಕೊಳ್ತಾರೆ. ಅದನ್ನ ಯಾರು ಅಲ್ಲಿ ಹೋಗಿ ಅದಕ್ಕೂ ಜನರ ಸಹಕಾರವನ್ನು ಕೊಟ್ಟರೆ ಅಂತ ದುರುಪಯೋಗವನ್ನು ತಡಿಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಈಗ ಒಬ್ಬ ವಿಲೇಜ್ ಅಕೌಂಟೆಂಟ್ ಆಗಲಿ, ತಹಸೀಲ್ದಾರ್ ಆಗಲಿ ಆ ಊರಿನವರು ಆಗಿರೋದಿಲ್ಲ. ಆಗ ಸಹಕಾರ ಕೊಡಬೇಕಾದವರು ಯಾರು? ಈಗ ಈಗ ನೀವು ಶ್ರೀಕಾಂತ್ ಇವರು ಬಡವರು ಹೌದು ಅಂತ ಹೇಳುವುದನ್ನ ಬಾಕಿದವರು ಹೇಳಬೇಕಲ್ಲಿ. ಈಗ ಮಹಾಜರು ಅಂತ ಮಾಡ್ತೇವೆ, ಅಂದ್ರೆ ಜನರ ಅಭಿಪ್ರಾಯಗಳಿಗೆ ಬೆಲೆ ಇದೆ, ಬೆಲೆ ಕೊಡು ಖಂಡಿತ. ಜನರು ಕೂಡ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಶ್ರೀಕಾಂತ್ ಅಂದ್ರೆ ಇದು ಅಧಿಕಾರಿಗಳು ಅಂದ್ರೆ ಮುರಳೀಧರ್ ಅವರು ವೈಯಕ್ತಿಕವಾಗಿ ಇದನ್ನ ಪರಿಗಣಿಸೋದಾ ಅಥವಾ ಕಾನೂನಿನಲ್ಲಿ ಇದಕ್ಕೆ ಆಕ್ಷೇಪ ಅವಕಾಶಗಳಿದೆಯಾ? ಜನರ ಅಭಿಪ್ರಾಯಗಳನ್ನು ಸ್ಥಳ ಮಹಾಜರು ಅಂತ ಹೇಳಿದ್ರೆ ಅದೇ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿಕೊಂಡು ಅಲ್ಲಿ ಏನು ಅವನು ಹೇಳಿದ್ದಾನೆ, ಅರ್ಜಿದ್ದಾರೆ ಅದು ಸತ್ಯ ಅಂತ ಹೇಳೋದಕ್ಕೆ ಅವರೆಲ್ಲರೂ ಸಾಕ್ಷಿದಾರರಾಗಿರ್ತಾರೆ. ಒಂದು ವೇಳೆ ಇಲ್ಲ ಅದಕ್ಕೆ ಆಕ್ಷೇಪ ಇದೆ ಅಂತೇಳಿ ಆಕ್ಷೇಪವನ್ನು ಕೊಡಲಿಕ್ಕೆ ಅವಕಾಶ ಇದೆ. ಆಮೇಲೆ ನಾವು ಫರ್ದರ್ ಇನ್ನೂ ಹೆಚ್ಚಿನ ತನಿಖೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಕೆಲವೊಂದು ಕಾನೂನುಗಳಲ್ಲಿ ದುರುಪಯೋಗ ಆಗ್ತದೆ. ಈಗ ಕಾನೂನು ಹೇಳ್ತದೆ ಒಂದು ಕೊಲೆ ಮಾಡಿ 100 ಕೊಲೆ ಮಾಡಿದ ವ್ಯಕ್ತಿ ಹೊರಬಂದ್ರು ಕೂಡ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು. ಹಾಗಾಗಿ ನೀವು ನಿಮ್ಮ ಕೆಲವೊಂದು ತಪ್ಪುಗಳು ಈಗ ತಹಶೀಲ್ದಾರ ಗಮನಕ್ಕೆ ಬರೋದು ಆಗ್ಬಹುದು. ಅದಕ್ಕೆ ಎಲ್ಲರೂ ನಿವೇಶನ ರಹಿತರು ಎಲ್ಲರಿಗೂ ಅನ್ಯಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಖಂಡಿತ ಅಲ್ವಾ? ಹಾಗಾಗಿ ಅಥವಾ ಇಡೀ ಒಂದು ಆದೇಶವನ್ನೇ ತಡೆ ಹಿಡಿಯುವುದು ಆಗುದಿಲ್ಲ. ಹಾಗಾಗಿ ಏನೋ ಅದನ್ನು ಈಗ ನಾವು ಗಾಳಿಸುವುದು ನೋಡ್ಬೇಕು, ಹೆಚ್ಚು ಜನರಿಗೆ ಉಪಕಾರ ಆಗಬೇಕು ಅಂತ ಹೇಳುವ ಸರ್ಕಾರದ ಕಾನೂನು ಏನಿರ್ತದೆ, ಸರ್ಕಾರದ ದೃಷ್ಟಿ ಏನಿರ್ತದೆ, ಅದು ತುಂಬಾ ಜನರಿಗೆ ಉಪಕಾರ ಆಗಲಿ, ಇದರಿಂದ ಎಲ್ಲರೂ ತಮ್ಮ ಬೆನಿಫಿಟ್ ತಗೊಳ್ಳೇ ಇರ್ತದೆ. ಅದು ಸಮ್ ಎಕ್ಸ್ಟೆಂಟ್ 5% 10% ದುರುಪಯೋಗ ಆಗ್ಬೋದು. ಈಗ ಎಷ್ಟೋ ತರಗಳಿರೋ ಈಗ 17,000 ರೂಪಾಯಿಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡಿ ಅಂತಿದ್ದಾರೆ. ಇನ್ಕಮ್ ಕೊಡುವ ತಹಶೀಲ್ದಾರಿಗೂ ಗೊತ್ತುಂಟು 17,000 ರೂಪಾಯಿ ಇನ್ಕಮ್ ಇರೋದಿಲ್ಲ, ವಿಲೇಜ್ ಅಕೌಂಟೆಂಟ್ ಆರ್ಡರ್ ಬರೆಯೋ ಗೊತ್ತುಂಟು, ಕೂಡ ಅದನ್ನ ತೆಗೆದುಕೊಳ್ಳುತ್ತಾ ಇದ್ದವನಿಗೆ ಗೊತ್ತಿದೆ. ಎಲ್ಲಕ್ಕಿಂತಲೂ ವಿಶೇಷವಾಗಿ ಆ ಆದೇಶನ ಕೇಳಿದಾರಲ್ಲ ಆ ಸರ್ಕಾರ ಅದಕ್ಕೆ ಗೊತ್ತುಂಟು, ಅದಕ್ಕೂ ಗೊತ್ತಿದೆ. ಹಾಗಾದ್ರೆ ಯಾಕೆ ಅದನ್ನ ಮಾಡಬೇಕು ಅಂತ ಹೇಳಿ ಒಂದು ಪ್ರಶ್ನಾರ್ಹವಾದಂತ ಚಿಹ್ನೆ ಆಗಿರ್ತದೆ. ಯಾಕೆ ಮಾಡಬೇಕಾದ್ರೆ ಅಂತ ಹೇಳಿ ಕೆಲವೊಂದು ಪೇಪರ್ಗಳನ್ನ ನಮ್ಮ ಫೈಲಿಗೆ ಕಾನೂನು ಈಗ ಒಂದು ಕಾನೂನು ಇದೆ, ಸಂವಿಧಾನಬದ್ಧ ಒಂದು ಕಾನೂನು ಇದೆ. ಆ ಕಾನೂನು ಇಂತಿದ್ದ ಪೇಪರ್ಗಳು ಬೇಕು, ಅದಕ್ಕೆ ಬೇಕಷ್ಟೇ ವಿನ ಎಲ್ಲದನ್ನು ಕೂಡ ನೀವು ಕಾನೂನುಬದ್ಧವಾಗಿ ಮಾಡ್ತೇನೆ, ಸರ್ಕಾರ ಸರಿಯಾಗಿ ಮಾಡ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಸ್, ಇವತ್ತಿನ ಡಿಸ್ಕಷನ್ ಅನ್ನು ಮುಗಿಸುವಂತ ಹೊತ್ತಾಯಿತು. ಸರ್, ಧನ್ಯವಾದಗಳು, ತಮಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟರೆ, ಇಬ್ಬರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಕಂದಾಯ ಅದಾಲತ್ನಲ್ಲಿ ನಾವು ಚರ್ಚೆಯನ್ನು ಮಾಡಿರುವಂಥದ್ದು ಹಕ್ಕುಪತ್ರವನ್ನು ಕೊಡುವಂಥ ಪ್ರಕ್ರಿಯೆ ಏನು ಮತ್ತು ಅದಕ್ಕೆ ಅರ್ಹ ಫಲಾನುಭವಿಗಳು ಯಾರಾಗಿರ್ತಾರೆ ಅನ್ನೋದರ ಬಗ್ಗೆ, ನಿವೇಶನ ರಹಿತರ ಪಟ್ಟಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಿದ್ರೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಮುಂದಿನ ಕಂದಾಯ ಅದಾಲತ್ನಲ್ಲಿ ಇನ್ನೊಂದು ಹೊಸ ವಿಚಾರವನ್ನು ಇಟ್ಟುಕೊಂಡು ನಿಮ್ಮ ಮುಂದೆ ಚರ್ಚೆಯನ್ನು ಮಾಡಲಿಕ್ಕಿದ್ದೇನೆ. ಪುಟ್ಟವೀರ, ಈ ಕಾರ್ಯಕ್ರಮಗಳಿಗೆ ಮುಗಿಸ್ತಾ ಇದ್ದೇನೆ. ನಿಮ್ಮರು ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ.